ಋಷಿಗಳ ಬಿಂಗೆ ಭೂದೇವಿಯ ಮಕುಟದ ನವಮಣಿ ಗಂಧದ ಚಂದದ ಹೊನ್ನಿನ ಗಣಿ ರಾಘವ ಮಧುಸೂದನರವತರಿಸಿದ ಭಾರತ ಜನನ್ಯ ತನುಜಾತೆ ಜನನಿಯ ಜೋಕುಳ ವೇದನ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮಣ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪುಣ್ಯ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿಗೋವಿಲೆಗಳ ಪುಣ್ಯಾರಾಮ ನಾನಂದ ರಾಮಾನಂದ ಕವೀರರ ಭಾರತ ಜನನ್ಯ ತನುಜಾತೆ ತೈಲ ಪೋಹಿಸಡರಾಡಿದ ನಾಡಿ ಡಂಕಳ ಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ತೆರೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದ ಹಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ವಂದನೆಗಳು. ಇನ್ನು ಈ ಮಕ್ಕಳ ಸಭೆಯ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಬದ್ರುದ್ದೀನ್ ಹರಕಳ ಇವರು ನಡೆಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತಗಳು ಸರ್. ಅಂತೆ ಇಂದಿನ ಈ ಕಾರ್ಯಕ್ರಮದ ನಮ್ಮೊಂದಿಗೆ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರಾದ ಕಲ್ಯಾಣಿ ಇವರಿದ್ದಾರೆ. ಅವರು ಕೂಡ ಗ್ರಾಮ ಪಂಚಾಯತ್ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತಗಳು. ಇಂದಿನ ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿ ಶ್ರೀ ನಾಗರಾಜ್ ಇವರು ನಮ್ಮೊಂದಿಗಿದ್ದಾರೆ. ಅವರು BU ನಾರ್ತ್ ಅಂದರೆ ಉತ್ತರ ವಲಯದಿಂದ ಬಂದಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತಗಳು ಸರ್. ಮುಖ್ಯವಾಗಿ ನಮ್ಮ ಈ ಎಲ್ಲ ಗ್ರಾಮ ಸಭೆಯ ಅಥವಾ ಗ್ರಾಮ ಪಂಚಾಯತಿಯ ಬೆನ್ನೆಲುಬಾಗಿ ನಮಗೆ ನಿಂತವರು ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು, ಅವರಿಗೆ ಕೂಡ ಸಭಿಕರ ಪರವಾಗಿ ತುಂಬ ಸ್ವಾಗತ ಅಂತ ಹೇಳ್ತಿದ್ದೇವೆ ಸರ್. ಅಂತೆಯೇ ನಾಗೇಂದ್ರ ಸರ್ ರಾಮಕೃಷ್ಣ ಶಾಲೆಯಿಂದ ಇದ್ದಾರೆ. ಸುರೇಖಾ ಮೇಡಮ್, ತ್ಯಾಗಂ ಸರ್, ಗೀತಾ ಮೇಡಮ್, ಶುಭಂ ಹಿರಿಯ ಆರೋಗ್ಯ ಸಹಾಯಕರು, ಅಂತೆಯೇ ಅಂಗನವಾಡಿ ಶಿಕ್ಷಕಿಯರು, ಆಶಾ ಕಾರ್ಯಕರ್ತರು ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತಗಳು. ಮತ್ತು ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಮುಖ್ಯವಾಗಿ ಒಬ್ಬರು NGOದಿಂದ ಒಬ್ಬರು ಬಂದಿದ್ದಾರೆ, ರಂಜಿತಾ ಅಂತ ಹೇಳಿ, ಅಸೋಸಿಯೇಟ್ ಮ್ಯಾನೇಜರ್ ಜನಾಗ್ರಹ. ಇವರು ಕೂಡ ಗ್ರಾಮ ಪಂಚಾಯತ್ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತಗಳು. ನಮ್ಮ ಅಂಗನವಾಡಿ ಮೇಲ್ವಿಚಾರಕರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತಗಳು. ಇಂದಿನಿಂದ ನಾವು ನೇರವಾಗಿ ಮಕ್ಕಳ ಗ್ರಾಮ ಸಭೆ ತೆರಳುತ್ತಿದ್ದೇವೆ. ಮುಂದಿನ ಸಭೆಯನ್ನು ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಬದ್ರುದ್ದೀನ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸಿದರು. ಪಂಚಾಯತ್ 2023ನೇ ಸಾಲಿನ ಮಕ್ಕಳ ಮತ್ತು ಮಹಿಳೆಯರ ಈ ಒಂದು ಗ್ರಾಮ ಸಭೆಯ ವೇದಿಕೆಯಲ್ಲಿರುವಂತಹ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರೇ, ನೋಡಲ್ ಅಧಿಕಾರಿಯವರೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರೇ, ಗ್ರಾಮ ಪಂಚಾಯತ್ನ ಸದಸ್ಯರೇ, ಎಲ್ಲ ವಿದ್ಯಾರ್ಥಿನಿಯರೇ, ಶಿಕ್ಷಕರೇ, ಅಂಗನವಾಡಿ ಕಾರ್ಯಕರ್ತರೇ, ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ ಸಾಲಿನಲ್ಲಿ ಶ್ರೀರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆಯು ನಡೆದಿತ್ತು. ಅದರಲ್ಲಿ ಶಾಲಾ ಮಕ್ಕಳು ವಿವಿಧ ಬೇಡಿಕೆಗಳನ್ನು ತಮ್ಮ ಮುಂದಿಟ್ಟಿದ್ದರು. ಅದರ ಒಂದು 50ರಷ್ಟು ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ನಮ್ಮ ಗ್ರಾಮ ಪಂಚಾಯತ್ನಿಂದ ಸಾಧ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶಾಲೆಗೆ ಸಂಬಂಧಪಟ್ಟ ಹಾಗೆ ಕುಡಿಯುವ ನೀರಿರಲಿ, ಕೈ ತೊಳೆಯುವ ಘಟಕ,
ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹತ್ತಿರ ಹಂಸ ಹಾಕಬೇಕಂತ ಒಂದು ಬೇಡಿಕೆ ಇದ್ದಾಗ PW ಅಧಿಕಾರಿಗಳೊಟ್ಟಿಗೆ ಸಂಪರ್ಕ ಮಾಡಿಕೊಂಡು ಅದರ ಒಂದು ನಾಮಫಲಕ ಹಾಕುವುದು, ಮತ್ತು ರಾಮಕೃಷ್ಣ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕರು ನಮಗೆ ಮಕ್ಕಳ ಸುರಕ್ಷತೆಗೆ ಬೇಕಾಗಿ ಒಂದು ಸ್ಯಾನಿಟೈಸರ್ ಇದರ ಮಿಷನನ್ನು ಕೇಳಿದಾಗ ಅದನ್ನು ಕೂಡ ನಾವು ಒದಗಿಸಿಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಕೆಲವು ಶಾಲೆಗಳಿಂದ ನಮಗೆ ಶಾಲೆಯ ಸುತ್ತಮುತ್ತಲನ್ನು ಸ್ವಚ್ಛಗೊಳಿಸಬೇಕಂತ ಹೇಳಿದಾಗ ಕೂಡ ಅದನ್ನು ಕೂಡ ನಾವು ಪಂಚಾಯತ್ ವತಿಯಿಂದ ಮಾಡಿಕೊಟ್ಟಿದ್ದೇವೆ. ಕೆಲವು ಸಂದರ್ಭದಲ್ಲಿ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆ ಅಂತ ಒಂದು ಇದಿರುವ ಕಾರಣ ನಮಗೆ ಕೆಲವು ತಾವುಗಳು ಹೇಳಿದಂಥ ಮನವಿಗಳನ್ನು ಸಮರ್ಪಕವಾಗಿ ಪೂರೈಸಲು ಈ ಒಂದು ಸರ್ಕಾರದ ಕಾನೂನು ನಮಗೆ ಅಡೆತಡೆ ಆಗ್ತದೆ ಅಂತ ನಮ್ಮ ಈ ಮೂಲಕ ತಿಳಿಯಪಡಿಸ್ತಾ ಇದೆ. ಹರೇಕಳ ಗ್ರಾಮ ಅಂದರೆ ಈಗೊಂದು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರುವಂತಹ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಈ ಮಕ್ಕಳ ಗ್ರಾಮ ಸಭೆಯನ್ನು ನಾವು ಸರ್ಕಾರವು ಯಾಕೆ ಕರೆಯುವುದಂತ ಹೇಳಿದರೆ, ನೀವು ಇಲ್ಲಿ ಬಂದು ಕೂತ್ಕೊಂಡು ಚಹಾ ಕುಡಿದ 2 ಕ್ವಶನನ್ನು ಕೇಳಿಕೊಂಡು ಹೋಗುವುದಲ್ಲ, ಮುಂದಿನ ಜೀವನದಲ್ಲಿ ತಾವುಗಳು ಮುಂದೆ ಬಂದುಕೊಂಡು ಭಾರತ ದೇಶದಲ್ಲಿ ಉತ್ತಮ ಪ್ರಜೆಗಳಾಗಲಿಕ್ಕೆ, ನಮಗೆ ನಾಯಕತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಈ ರೀತಿಯ ಗ್ರಾಮ ಸಭೆಗಳು ಕೂಡ ತಮಗೆ ಒಂದು ಪೂರಕ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಹಂತ ಹಂತವಾಗಿ ನಮ್ಮ ಗ್ರಾಮವು ಅಭಿವೃದ್ಧಿಯಲ್ಲಿ ಪಥದಲ್ಲಿ ಸಾಗ್ತಾ ಇದೆ. ಯಾಕೆಂದರೆ ನಮಗೆ ಕಾಣ್ಬೋದು, ನಾವು ಒಂದು ಕಳೆದ ಸಾಲಿನಲ್ಲಿ ಎಲ್ಲ ಒಂದು ಗ್ರಾಮ ಸಭೆ ನಡೆಸಬೇಕಿದ್ರೆ ಶಾಲೆಗಳನ್ನು ಅಥವಾ ಇನ್ನಿತರ ಪ್ರದೇಶಗಳನ್ನು ಅವಲಂಬಿಸಬೇಕಿತ್ತು. ನಮಗೆ ಬೇಕಾದಂತಹ ಸಹಕಾರಗಳಲ್ಲಿ ಸಿಗ್ತಾ ಇತ್ತು. ಆದರೂ ಕೂಡ ನಾವು ಎನಿಸಿದಂತಹ ದಿನಗಳಲ್ಲಿ ನಮಗೆ ಗ್ರಾಮ ಸಭೆ ಅಥವಾ ಇನ್ನಿತರ ಸಭೆಗಳನ್ನು ನಡೆಸಲು ಸಾಧ್ಯವಾಗ್ತಾ ಇರಲಿಲ್ಲ. ಮತ್ತು ಜನಗಳು ಒಂದೊಂದು ಕಡೆ ಅಲೆದಾಡುವಂಥ ಪರಿಸ್ಥಿತಿ ಇತ್ತು. ಪೋಸ್ಟ್ ಆಫೀಸ್ ಒಂದು ಕಡೆ ಇದ್ದರೆ ವಿ ಆಫೀಸ್ ಒಂದು ಕಡೆ ಇತ್ತು. ಇದರಲ್ಲಿ ನಮ್ಮ ಗ್ರಾಮದ ವೃದ್ಧರು ಮತ್ತು ಅಂಗಹೀನರು ಬಹಳ ತೊಂದರೆ ಆಗ್ತಾ ಇತ್ತು. ಇದಕ್ಕೆ ಪಿಂಚಣಿಯ ಬಗ್ಗೆ ಎಲ್ಲ ಇದೆಲ್ಲವನ್ನು ನಾವು ಒಂದೇ ಕಡೆ ಸುಸಜ್ಜಿತವಾದ ಒಂದು, ತಾವುಗಳು ಇನ್ನು ಮುಂದಿನ ದಿನಗಳಲ್ಲಿ ಈ ಪಂಚಾಯತ್ಗೆ ಬಂದು ತಮ್ಮ ಬಿಡುವಿನ ಸಮಯ ಇದ್ದ ಸಂದರ್ಭದಲ್ಲಿ ಇಲ್ಲಿ ಡಿಜಿಟಲ್ ಗ್ರಂಥಾಲಯ ಸುಸಜ್ಜಿತವಾಗಿದೆ. ಅದರಲ್ಲಿ ಪಠ್ಯ ಪುಸ್ತಕಗಳನ್ನು ಓದುವುದರ ಜೊತೆಗೆ ಇನ್ನಿತರ ಕಂಪ್ಯೂಟರ್ ಮುಖಾಂತರ ಕೂಡ ಇಲ್ಲಿ ಕಲಿಯುವಂಥ ವ್ಯವಸ್ಥೆ ಕೂಡ ನಾವು ಮಾಡಿಕೊಂಡಿದ್ದೇವೆ. ಇದರೆಲ್ಲ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಅದೇ ರೀತಿ ಅಮೃತ ಉದ್ಯಾನವನ ಇದೆ. ಇದರಲ್ಲಿ ಕೂಡ ತಾವುಗಳು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಬಂದು ತಮ್ಮ ಎಲ್ಲ ಭಾಗವಹಿಸುವಿಕೆಯನ್ನು ಈ ಸಂದರ್ಭದಲ್ಲಿ ನಾವು ಇಲ್ಲಿ ಮಾಡಿದಂಥ ಇದರ ಸದುಪಯೋಗವನ್ನು ತಾವುಗಳು ಪಡೆದುಕೊಳ್ಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾವು ಮೊನ್ನೆ ಹರೇಕಳ ಗ್ರಾಮ ಪಂಚಾಯತ್ ವತಿಯಿಂದ ಹರೇಕಳ ಗ್ರಾಮದ ಎಲ್ಲ ಶಾಲೆಯ ಮಕ್ಕಳಂತೆ ಒಂದು 2 ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮಗೆ ಕೊಡಬೇಕಂತ ಹೇಳಿಕೊಳ್ಳದ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಈ ಕಾರ್ಯಕ್ರಮವನ್ನು ಎಲ್ಲ ಶಾಲೆಯ ಅಧ್ಯಾಪಕರು, ಮಕ್ಕಳು ಎಲ್ಲರೂ ನಮಗೆ ವಹಿಸಿಕೊಟ್ಟು ಇಲ್ಲಿ ನಡೆಸಿಕೊಡಲು ಸಹಕಾರ ನೀಡಿದ್ದಾರೆ. ಇದಕ್ಕೆ ನನ್ನ ಗ್ರಾಮ ಪಂಚಾಯತ್ ವತಿಯಿಂದ ತಮಗೆಲ್ಲರಿಗೂ ಎಲ್ಲ ಶಿಕ್ಷಕ ವೃಂದದವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಕಲಿಕೆಯಲ್ಲಿ ವಿವಿಧ ಸ್ಪೋರ್ಟ್ಸ್ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿದಂಥ ಮಕ್ಕಳಿಗೆ ಕೂಡ ಪ್ರೋತ್ಸಾಹ ನೀಡಿ ಮುಂದಿನ ದಿನಗಳಲ್ಲಿ ತಮ್ಮ ಜೊತೆ ಕೂಡ ಪಂಚಾಯತಿ ಇದೆ ಅಂತ ಒಂದು ತಮಗೆ ಅರಿವು ಮೂಡಿಸಲಿಕ್ಕಾಗಿ ನಿಮಗೆ ಅದರಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಕೂಡ ನಾವು ಒಂದು ಪಂಚಾಯತ್ ವತಿಯಿಂದ ಒಂದು ಪ್ರೋತ್ಸಾಹಕರವಾದಂಥ ಒಂದು ಬಹುಮಾನವನ್ನು ಕೂಡ ನಾವು ಇದು ಮಾಡಿದ್ದೇವೆ. ನಮ್ಮ ಎಲ್ಲರ ಉದ್ದೇಶ ಇಷ್ಟೇ, ನಮ್ಮ ತಾವುಗಳು ಮುಂದಿನ ದಿನಗಳಲ್ಲಿ ಬೆಳೆದುಕೊಂಡು ಇಲ್ಲಿನ ನಂತರ ಕಾಲೇಜ್, ನಂತರದಲ್ಲಿ ಬೇರೆ ಬೇರೆ ಸರ್ಕಾರದ ವಿವಿಧ ಹುದ್ದೆಗಳು, IAS IPS ಅಧಿಕಾರಿಗಳು ಆಗುವಂಥ ಎಲ್ಲ ಒಂದು ಅರ್ಹತೆ ನಿಮಗಿದೆ. ಅದರೊಟ್ಟಿಗೆ ನಮ್ಮ ಈ ಭಾರತ ದೇಶದ ಸೌಹಾರ್ದತೆ, ಸಹಬಾಳ್ವೆ, ಒಬ್ಬರೊಬ್ಬರನ್ನು ಪ್ರೀತಿಸುವುದು ನಮ್ಮ ಮುಖ್ಯ ಗುರಿ ಅಂತ ಹೇಳುತ್ತಾ ಇದಕ್ಕೆ ಎಲ್ರಿಗೂ ತಾವುಗಳು ಇದರ ತಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತ ಹೇಳಿಕೊಳ್ಳುತ್ತಾ, ತಾವುಗಳು ಇಲ್ಲಿ ತಮಗೆ ಏನೆಲ್ಲ ಸಮಸ್ಯೆಗಳಿದೆ, ಪಂಚಾಯತ್ನಿಂದ ಅದಕ್ಕೆ ಪರಿಹಾರ ಏನಾಗ್ತದೆ, ಅದೇ ರೀತಿಯಾಗಿ ನಾವು ಬೇರೆ ಇಲಾಖೆಯಿಂದ ಏನಾದರೂ ತೊಂದರೆ ಇದೆ, ಎಂತೆಲ್ಲ ಸಮಸ್ಯೆ ಇದ್ದರೆ ತಾವುಗಳು ಅದನ್ನು
ಧೈರ್ಯದಿಂದ, ಯಾಕೆಂದರೆ ಈ ಸಂದರ್ಭದಲ್ಲಿ ನೀವು ಈಗ ಎದ್ದು ನಿಂತು ಒಂದು ಇದು ಅಂದರೆ ನಮ್ಮ ಸ್ಥಳೀಯ ಸರ್ಕಾರ, ಇದರಲ್ಲಿ ಎಲ್ಲ ಆಗದಿದ್ದರೂ ಹಂತ ಹಂತವಾಗಿ ನಾವು ಯಾವೆಲ್ಲ ಅಧಿಕಾರಿ ವರ್ಗಗಳಿಗೆ ಅದನ್ನು ಮುಟ್ಟಿಸಬೇಕು ಅದನ್ನು ಮುಟ್ಟಿಸಿಕೊಂಡು ತಮ್ಮೆಲ್ಲರ ಏಳಿಗೆಗಾಗಿ ನಾವು ಹಗಲಿರುಳು ದುಡಿತೇವೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಹೊಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ಪ್ರಶ್ನೋತ್ತರ ಕಾರ್ಯಕ್ರಮ ಒಂದು 10 ನಿಮಿಷ ಹೋಲ್ಡ್ ಮಾಡ್ತೇವೆ. ಈಗ ನಮ್ಮ ಮಕ್ಕಳನ್ನು ಉದ್ದೇಶಿಸಿ ರಂಜಿತಾ ಅವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿ. ಜನಾಗ್ರಹ ಅಂತ ಒಂದು ಸಂಸ್ಥೆ, ಅದೊಂದು NGO, ಬ್ಯಾಂಗ್ಳೂರ್ ಬೇಸ್ ಸಂಸ್ಥೆ. ಅಲ್ಲಿ ಅಸೋಸಿಯೇಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರೆಸಿಡೆಂಟ್ಸ್, ವೈಸ್ ಪ್ರೆಸಿಡೆಂಟ್ ಮ್ಯಾಮ್, ಮತ್ತು ಇಲ್ಲಿ ಕುಳಿತಿರುವ ಎಲ್ಲ ಆಫೀಸರ್ಸ್, ನೋಡಲ್ ಆಫೀಸರ್ಸ್, PDO ಸರ್, ಪೇರೆಂಟ್ಸ್, ಟೀಚರ್ಸ್ ಮತ್ತು ಚಿಲ್ಡ್ರನ್ ಎಲ್ಲರಿಗೂ ಥ್ಯಾಂಕ್ ಮಾಡ್ತೀನಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಇಲ್ಲಿ ಬಂದು ನಿಮ್ಮ ಹತ್ರ ಮಾತಾಡೋದಕ್ಕೆ. ಸೊ ನಮ್ಮ NGO ನಮ್ಮ ಮೇನ್ ಉದ್ದೇಶ ಏನು ಅಂದರೆ ಮಕ್ಕಳನ್ನ ಬಂದ್ಬಿಟ್ಟು ಸಕ್ರಿಯ ನಾಗರಿಕರಾಗಿ ಮಾಡುವುದು. ಸೊ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ನಾವು ಬಿಲೀವ್ ಮಾಡಲ್ಲ. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳೇ. ನಮ್ಮ ದೇಶದ ಭವಿಷ್ಯ ನಿಮ್ಮ ಕೈನಲ್ಲೇ ಇದೆ ಅಂತ ನಾವು ಬಿಲೀವ್ ಮಾಡ್ತೀರಿ. ಅದರ ಸಲುವಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಕಾರ್ಯಕ್ರಮನ ಇಲ್ಲಿನ ಒಂದು 25 ಶಾಲೆಗಳಲ್ಲಿ, ನಾರ್ತ್ ಡಿವಿಷನ್ನಲ್ಲಿ 10 ಶಾಲೆ, ಸೌತ್ ಡಿವಿಷನ್ನಲ್ಲಿ 15 ಶಾಲೆಗಳಲ್ಲಿ ನಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಸೊ ನ್ಯೂ ಪಡಪು ಸ್ಕೂಲ್, GHS ನ್ಯೂ ಪಡಪು ಸ್ಕೂಲ್ನಲ್ಲಿ ನಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಮ್ಯಾಮ್ ನನಗೆ ಹೇಳಿದ್ರು ಈ ಥರ ಮಕ್ಕಳ ಗ್ರಾಮ ಸಭೆ ನಡೀತಾ ಇದೆ, ನೀವು ಬರ್ತೀರಾ? ಸೊ ಐ ವಾಸ್ ಎಕ್ಸೈಟೆಡ್. ಬಿಕಾಸ್ ನಾನು ನಿಮ್ಮ ಏಜ್ನಲ್ಲಿ ಇದ್ದಾಗ ನನಗೆ ಈ ಥರ ಆಪರ್ಚುನಿಟಿ ಏನೂ ಸಿಗ್ತಾ ಇಲ್ಲ. ಎಷ್ಟು ಜನಕ್ಕೆ ಸಿಕ್ಕಿದೆ ಇಲ್ಲಿ? ಐ ಥಿಂಕ್ ನಾವೆಲ್ಲರೂ ಕೂತಿದ್ದೀರಿ. ಯಾವತ್ತಾದರೂ ನಮ್ಮ ಹತ್ರ ಬಂದು ನಿಮ್ಗೆ ಏನು ಬೇಕು ಅಂತ ಯಾರಾದರೂ ಕೇಳಿದ್ರೆ ನಮ್ಮನ್ನ ಕೇಳಿದ್ದೀರಾ? ಬಟ್ ನಿಮಗೆ ಆಪರ್ಚುನಿಟಿ ಸಿಗ್ತಾ ಇದೆ ಅಲ್ವಾ? ಸರ್ ಹೇಳ್ದಂಗೆ, ಪ್ರೆಸಿಡೆಂಟ್ ಸರ್ ಹೇಳ್ದಂಗೆ ಜಸ್ಟ್ ಬಂದ್ಬಿಟ್ಟು ಎಲ್ಲ ಕೇಳ್ತಾ ಇದ್ದಾರೆ, ಒಂದು 2-3 ಕ್ವೆಶನ್ಸ್ ಕೇಳೋಣ, ಹೇಳಿದ್ದಾರೆ, ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ, ಕಾಫಿ ಕುಡಿದು ಹೋಗೋಣ, ಹಾಗಲ್ಲ. ಇದು ನಿಮಗೆ ಸಿಕ್ಕಿರುವ ಒಂದು ಗೋಲ್ಡನ್ ಆಪರ್ಚುನಿಟಿ ಅಲ್ಲ. ನಿಮಗೆ ಏನು ಬೇಕು, ಇಲ್ಲಾಂದರೆ ನಮ್ಮಿಂದ ಏನು ಮಾಡ್ಬೋದು ಅಂತ. ಬರೀ ಮಕ್ಕಳಂದ್ರೆ ಸ್ಕೂಲ್ಗೆ ಹೋಗೋದು, ಓದೋದು ಅಷ್ಟು ಮಾತ್ರ ನಮ್ಮ ಕರ್ತವ್ಯ? ಹೌದಾ? ಅಷ್ಟೇನಾ? ಇಲ್ಲ. ನಮ್ಮ ಕಮ್ಯುನಿಟಿನಲ್ಲಿ ಏನಾಗ್ತಾ ಇದೆ, ನಾವಿರೋ ಪಂಚಾಯತ್ನಲ್ಲಿ ಏನಾಗ್ತಾ ಇದೆ, ಅದರಲ್ಲಿ ನಾವು ಹೇಗೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಲ್ವಾ? ಅದನ್ನೆಲ್ಲ ಸೊ ಇಂದು ನಿಮಗೆ ಇವಾಗ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ. ಅವ್ರ ಮುಂದೆ ನಿಮ್ಮ ಇಶ್ಯೂಸ್ನ, ಇಲ್ಲಾಂದ್ರೆ ನಿಮ್ಗೆ ಏನೇನು ಅಗತ್ಯಗಳಿದೆ ಅದನ್ನೆಲ್ಲ ಹೇಳಿ. ಸೊ ಮ್ಯಾಮ್ ಸರ್ ಹೇಳ್ದಂಗೆ ಆಲ್ಮೋಸ್ಟ್ 50 ಇಶ್ಯೂಸ್ನ ರೈಸ್ ಮಾಡಿದ್ನ ಕ್ಲಿಯರ್ ಮಾಡಿದ್ದಾರೆ. ಸೊ ಇದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ಐ ವುಡ್ ವಾಂಟ್ ಆಲ್ ಆಫ್ ಯು ಟು ಕ್ಲಾಪ್ ಫಾರ್ ದಟ್, ಬಿಕಾಸ್ ಅದೊಂದು ಒಳ್ಳೆಯ ಕಾರ್ಯ. ಆಲ್ಮೋಸ್ಟ್ ಅದು ಶಾಲೆನಲ್ಲಿ ನೋಡಿ ಬರುವಂಥ ತುಂಬ ಇಶ್ಯೂಸ್ನ ಅವರು ಸಾಲ್ವ್ ಮಾಡಿದ್ದಾರೆ. ಕ್ಯಾನ್ ವಿ ಆಲ್ ಕ್ಲಾಪ್ ಫಾರ್ ದಟ್? ಸೊ ನಾನು ಇದನ್ನ ಐ ಥಿಂಕ್ ಆಲ್ಮೋಸ್ಟ್ ಕರ್ನಾಟಕದಲ್ಲಿ 5000 ಪಂಚಾಯತ್ಸ್ ಇದೆ. ಅದರಲ್ಲಿ ಇವಾಗ ಮಕ್ಕಳ ಗ್ರಾಮ ಸಭೆ ಬಂದ್ಬಿಟ್ಟು ಆಲ್ಮೋಸ್ಟ್ 1500 ಪಂಚಾಯತ್ನಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ. ಅದರಲ್ಲಿ ಹರಿಕೇಳ ಪಂಚಾಯತ್ ಒಂದೊಂದು ಇಟ್ಸ್ ವೆರಿ ಗ್ರೇಟ್ ಥಿಂಗ್. ಸೊ ನಾನಿವತ್ತು ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆ ಆಗಿದ್ದೀನಿ. ಸೊ ಡೆಮಾಕ್ರಸಿ ಅಂದರೆ ನಮ್ಮ ಪ್ರಜಾಪ್ರಭುತ್ವ ಕ್ಲಿಯರ್ ಆಗಿ ಅಂದರೆ ಒಳ್ಳೆಯದಾಗಿ ಹೋಗ್ಬೇಕಂದ್ರೆ ಎಲ್ಲರೂ ಅದಕ್ಕೆ ಈಕ್ವಲಿ ರೆಸ್ಪಾನ್ಸಿಬಲ್. ಅದನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೂ ಒಂದು ಅವಕಾಶವನ್ನು ಕೊಟ್ಟು ಅವರ ಕೋರಿಕೆಗಳು ಏನು, ಅದನ್ನು ಹೇಗೆ ನಿರ್ವಹಿಸಬಹುದು ಅಂತ ಅವರು ಆಲೋಚನೆ ಮಾಡಿ ಮಾಡ್ತಾ ಇರೋದಕ್ಕೆ ಅದು ಒಂದು ದೊಡ್ಡ ವಿಷಯ. ಸೊ ಇದನ್ನ ನಿಮ್ಮ ಒಳ್ಳೆಯ ಆಪರ್ಚುನಿಟಿ ಆಗಿ ತಗೊಂಡು ನಿಮ್ಗೆ ಏನೇನು ಬೇಡಿಕೆಗಳಿದೆ, ಹೇಗೆಲ್ಲ ಅದನ್ನ ಮಾಡ್ಬೋದು, ಅದನ್ನ ಇಲ್ಲಿ ಸರ್ ಮುಂದೆ ಮತ್ತೆ ಇಲ್ಲಿ ಇರುವ ಎಲ್ಲರ ಮುಂದೆ ನಿಮ್ಮ ಬೇಡಿಕೆಗಳನ್ನು ಹೇಳಿ. ಹಾಗೆ ನೀವು ಇದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ. ಓಕೆ, ನಾವು ಕಂಪ್ಲೇಂಟ್ ಕೊಟ್ಬಿಟ್ರೆ ಇಲ್ಲ ಹೇಳಿದಿರಿ ಅವ್ರು ಮಾಡ್ಕೋತಾರೆ ಅಂತ ಸುಮ್ಮನೆ ಇರ್ಬೋದಾ? ಹೌದಾ? ಏನ್ ಮಾಡಬೇಕು? ಜಸ್ಟ್ ಸರ್ ಒಂದು ಲೆಟರ್ ಇದೆ, ನಮಗೆ ಈ ಪ್ರಾಬ್ಲಮ್ ಇದೆ, ಇದನ್ನು ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಸಾಕ? ಮತ್ತೇನು ಮಾಡಬೇಕು? ಎಕ್ಸಾಕ್ಟ್ಲಿ, ನೀವು ಅವರ ಜೊತೆಗೆ ಈಕ್ವಲಿ ಪಾರ್ಟಿಸಿಪೇಟ್ ಮಾಡಿ ಅದನ್ನು ರಿಸಾಲ್ವ್ ಮಾಡಬೇಕು. ಓಕೆನಾ? ಸೊ ಇಷ್ಟು ಹೇಳಿ ಐ ವುಡ್ ಥ್ಯಾಂಕ್ ಎವ್ರಿ ಒನ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಥ್ಯಾಂಕ್ ಯು. ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ತಶ್ಫಿಯಾ. ಹರೇಕಲ ಗ್ರಾಮ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ನ್ಯೂ ಪಡುಪುಯಿಂದ ಬಂದಿದ್ದೇನೆ. ನನ್ನದೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಇದೆ, ಹೇಳ್ತೇನೆ.
ನಮ್ಮ ಹರೇಕಳ ಗ್ರಾಮ ಇಡೀ ವಿಶ್ವದಲ್ಲೇ ಹೆಸರುಗೊಂಡ ಗ್ರಾಮವಾಗಿದೆ. ಇಲ್ಲಿ ಹರೇಕಳ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಕಸ ಕಂಡುಬರುತ್ತಿದೆ. ಹಾಗಾಗಿ ತಾವು ಕಸಮುಕ್ತ ಗ್ರಾಮವನ್ನಾಗಿ ಮಾಡಲು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಬಹಳ ಒಂದು ಉತ್ತಮವಾದ ಪ್ರಶ್ನೆಯನ್ನೇ ಈ ಸಂದರ್ಭದಲ್ಲಿ ಎತ್ತಿದ್ದೀರಾ. ಕಸಮುಕ್ತ ಗ್ರಾಮ ಮಾಡಲಿಕ್ಕೆ ಈ ಗ್ರಾಮ ಪಂಚಾಯತ್ನೊಂದಿಗೆ ನಮ್ಮ ಎಲ್ಲ ಶಾಲೆಯ ವಿದ್ಯಾರ್ಥಿನಿಯರು ಯಾವಾಗ ಕೈ ಜೋಡಿಸ್ತಾರ ಆವಾಗ ನಾವು ಈ ಹರೇಕಳ ಗ್ರಾಮವನ್ನು ಕಸಮುಕ್ತ ಗ್ರಾಮವಾಗಿ ಮಾಡಲಿಕ್ಕೆ ಆಗ್ತದೆ. ಯಾಕೆಂತ ಹೇಳಿದರೆ ತಾವುಗಳು ಈಗ ಹೇಳಿದ್ದೀರಾ, ನಮಗೆ ಪಂಚಾಯತ್ನಿಂದ ನಾವು ಘಟಕ ನಿರ್ಮಾಣ ಮಾಡಿದ್ದೇವೆ, ವಾಹನದ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಇನ್ನೊಂದು 2 ತಿಂಗಳ ಒಳಗಡೆ ನಮ್ಮ ಘಟಕ ಮತ್ತು ಈ ವಾಹನವು ಆದಷ್ಟು ಬೇಗ ನಮ್ಮ ಗ್ರಾಮದಲ್ಲಿ ಅದರ ಕಾರ್ಯಪ್ರವೃತ್ತ ಆಗ್ತದೆ. ಆದರೆ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಶಾಲೆಯಿಂದ ತಮ್ಮ ಎಲ್ಲ ಗೆಳತಿಯರಿಗೆ ನಾವು ರಸ್ತೆ ಬದಿಯಲ್ಲಿ ಕಸ ಬಿಸಾಡುವುದನ್ನು ಮತ್ತು ಕಸದಿಂದ ನಮಗೆ ಯಾವ ರೀತಿಯಲ್ಲಿ ಗೊಬ್ಬರ ಮಾಡಬಹುದು ಎಲ್ಲರ ಮಾಹಿತಿಯನ್ನು ತಾವುಗಳು ಕೊಡಬೇಕು. ನಿಷೇಧಿಸಲಾಗಿದೆ. ಹರೇಕಳ ನಿಮ್ಮ ಅಭಿಲಾಷೆಯಂತೆ ನಮ್ಮ ಅಭಿಲಾಷೆಯು ಅದೇ ಆಗಿರ್ತದೆ. ಹರೇಕಳ ಗ್ರಾಮ ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ರಾಜ್ಯ, ಭಾರತ ದೇಶದಲ್ಲಿ ಒಂದು ಸ್ವಚ್ಛ ಭಾರತ ದೇಶವಾಗಿ ಮಾಡುವುದು ನಮ್ಮ ಪ್ರಧಾನಿಯವರ ಕಲ್ಪನೆಯಾಗಿದೆ. ಗ್ರಾಮ ಪಂಚಾಯತ್ನ ಕಲ್ಪನೆ ಕೂಡ ಅದೇ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ತಾ ಇದ್ದೆ. ಈಗಿನ ಯುವಜನತೆ ವಾಹನಗಳಲ್ಲಿ ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ. ಅದು 18 ವರ್ಷಕ್ಕಿಂತ ಕೆಳಗಿನ ಮಕ್ಕಳು. ಹಾಗಾಗಿ ಲೈಸೆನ್ಸ್ ಇಲ್ಲದೆ ಕೂಡ ವಾಹನಗಳನ್ನು ಓಡಿಸ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿ ಹೇಳ್ತೇನೆ. ಥ್ಯಾಂಕ್ ಯು. ಮಕ್ಕಳು ಹರೇಕಳದವರು ಎಷ್ಟು ಮಂದಿ ಇದ್ದೀರಿ? ಹರೇಕಳ ಗ್ರಾಮದವರು, ಶಾಲೆ ಅಲ್ಲ, ಹರೇಕಳ ಗ್ರಾಮ. ಇವಳು ಹಿಂದಿನವರು ಕೈ ಎತ್ತಿದ್ದಾರೆ ಅಂತ ನೋಡಿ ಮತ್ತೆ ಕೈ ಎತ್ತಲಿ ಹೋಗ್ತಿದ್ದಾಳೆ. ಓಕೆ, ಥ್ಯಾಂಕ್ ಯು. ಕೆಳಗಿಡಿ. ಒಂದು ವಿಷಯ ಹೇಳ್ತೇನೆ, ಕಸ ಹುಟ್ಟುವುದು ಹೇಗೆ ಮತ್ತೆ ಎಲ್ಲಿ? ಯಾರು ಹೇಳ್ತೀರಾ? ಹಲೋ, ಕಸ ಹುಟ್ಟುವುದು ಎಲ್ಲಿ? ಜನರಲ್ಲಿದ್ದಾರೆ? ಆಕಾಶದಲ್ಲಿರ್ತಾರಾ? ಮನೆಯಿಂದ. ಈಗ ಕರ್ನಾಟಕ ಸರ್ಕಾರ ನಾವು ಹೊಸತೊಂದು ಸಿದ್ಧಾಂತವನ್ನು ರೆಡಿ ಮಾಡಿದೆ. ಏನಂದ್ರೆ ನಮ್ಮ ಕಸ ನಮ್ಮ ಹೊಣೆ ಅಂತೇಳಿ. ಕೇಳ್ತದಲ್ಲ ಎಲ್ಲರಿಗೆ? ಮಾತಾಡಬೇಡಿ. ನಮ್ಮ ಕಸ ನಮ್ಮ ಹೊಣೆ ಅಂತೇಳಿ ಹೊಸ ಒಂದು ಸಿದ್ಧಾಂತ ಇದೆ. ಏನಂತ ಹೇಳಿದ್ರೆ ಹೆಚ್ಚಿನ ಕಸಗಳೆಲ್ಲ ನಮ್ಮ ಮನೆಯಲ್ಲೇ ರೆಡಿ ಆಗೋದು, ಹೌದಲ್ಲ? ಸೊ ಆ ಮೂಲದಿಂದಲೇ ಕಸವನ್ನು ಉತ್ಪಾದನೆ ಆಗದಂತೆ ತಡೆಯಬೇಕು. ಹೇಗೆ? ನಿಮ್ಮ ಇದಕ್ಕೆ ಮನೆಗೆ ಹಾಲಿನ ತೊಟ್ಟೆ ಬರ್ತದೆ, ಹೌದಲ್ಲ? ಅದನ್ನು ಹಾಗೇನೆ ಮುದ್ದೆ ಮಾಡಿ ಬಿಸಾಡುವುದಲ್ಲ, ಅದನ್ನು ತೊಳೆದು ಡ್ರೈ ಮಾಡಲಿಕ್ಕೆ ಇಡಬೇಕು. ಅದಕ್ಕೆ ಬೇರೆನೇ ಬೆಲೆ ಇದೆ, ಹಣ ಸಿಗ್ತದೆ ಅದಕ್ಕೆ ಗುಜರಿ ಕೊಟ್ಟರೆ. ಈ ಕೊಳೆಯುವಂತೆಲ್ಲ ವಸ್ತುಗಳು ಇರ್ತವೆ, ಗೊತ್ತಿದೆ? ಮನೆಯಲ್ಲಿ ಕೊಳೆಯುವ ವಸ್ತುಗಳು. ಹಿಂದೆ ಏನು ಮಾಡ್ತಿದ್ದೆವು ನಾವು? ದನಕ್ಕೆ ಹಾಕ್ತಿದ್ದೆವು, ಗಿಡಕ್ಕೆ ಹಾಕ್ತಿದ್ದೆವು, ಎಲ್ಲ ಹಾಕ್ತಿದ್ದೆವು, ನಾಯಿಗೆ ಹಾಕ್ತಿದ್ದೆವು. ಈಗ ನಾಯಿ ಮತ್ತು ದನ ಸಾಕೋದು ಕಮ್ಮಿ ಆಗಿದೆ. ಆಗೇನಾಗ್ತದೆ, ನಾವು ತೊಟ್ಟೆಯಲ್ಲಿ ಹಾಕಿ ಹೀಗೆ ಮಾಡಿ ಬಿಸಾಡ್ತೇವೆ. ನೋಡಿದ್ದೀರಾ ಯಾರಾದರೂ? ಬೈಕಲ್ಲಿ ಹೋಗೋ ಹೇಗೆ ಬಿಸಾಡ್ತಾರೆ ಅಂತೇಳಿ. ಅದ್ರಲ್ಲಿ ಏನಾಗ್ತದೆ, ತೊಟ್ಟೆ ಒಳಗೆ ಆಹಾರ ಇರ್ತದೆ, ನಾಯಿಗಳನ್ನು ತಿನ್ಲಿಕ್ಕೆ ಕೂಡ ಆಗೋದಿಲ್ಲ. ಯಾಕೆ? ಅದು ಗೊತ್ತಿಲ್ಲ ಅಲ್ಲಿ ಆಹಾರ ಇದೆಯಾ ಇಲ್ವಾ ಅಂತ ಹೇಳಿ. ಒಂದು ವೇಳೆ ತಿನ್ಲಿಕ್ಕೆ ಶುರು ಮಾಡಿದರೆ ಆ ಪ್ಲಾಸ್ಟಿಕ್ಕನ್ನು ಕೂಡ ಅದು ತಿಂತದೆ. ಒಂದು ನೆನಪಿಡಿ, ನೀವು ನಮ್ಮ ಮನೆಯಿಂದ ಯಾವುದೇ ಕಸ ಹೊರಗೆ ಹೋಯ್ತು ಅಂತ ಹೇಳಿದಾಗ ಅಲ್ಲಿ ನೀವು ಬಿಸಾಡಿದಂಥ ಪ್ಲಾಸ್ಟಿಕ್ ಕೂಡ ಆಹಾರದೊಂದಿಗೆ ದನದ ಹೊಟ್ಟೆಯೊಳಗೆ ಹೋಗ್ತದೆ, ಯಾ ಪ್ರಾಣಿಗಳ ಹೊಟ್ಟೆಯೊಳಗೆ ಹೋಗ್ತದೆ. ನೀವು ಈ ಆಗುಂಬೆ ಕಡೆಯಲ್ಲೆಲ್ಲ ಹೆಚ್ಚು ಮಂಗಗಳನ್ನು ನೋಡಿದ್ದೀರಾ? ರಸ್ತೆ ಬದಿಲಿ ಇರ್ತದೆ, ಗೊತ್ತಿದೆಯಾ? ಯಾಕೆ ಮಂಗಗಳು ರಸ್ತೆ ಬದಿಲಿ ಇರ್ತದೆ, ಅಲ್ಲ ಕಾಡಲ್ಲಿ ಇರುವುದಾ? ಯಾಕೆ ರಸ್ತೆಗೆ ಬಂದಿದೆ ಅದು? ರಸ್ತೆಯಲ್ಲಿ ಹೋಗುವವರು ಸ್ಟೈಲಿಗೆ ಆಹಾರ ಬಿಸಾಡ್ತಾರೆ. ಅದಕ್ಕೆ ಸುಲಭವಾಗಿ ಆಹಾರ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಅದಕ್ಕೆ ಸುಲಭವಾಗಿ ಆಹಾರ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ, ಆಗ ಅದು ಕಷ್ಟಪಡಲಿಕ್ಕೆ ಪ್ರಯತ್ನ ಬರುವುದಿಲ್ಲ. ಸೊ ಏನು ಮಾಡ್ತಿದೆ, ನಾವು ಆ ಪ್ರಾಣಿ ಸಂಕುಲವನ್ನು ನಾವು ಮತ್ತೆ ಕಸದ ಹತ್ರ ಅದನ್ನೇ ಕಷ್ಟಪಡೋದಕ್ಕೆ ಮತ್ತೆ ಆಹಾರವನ್ನು ಕಾಡಿನಲ್ಲಿ ಅರಸೋದಕ್ಕೆ ನಾವು ಬಿಡುವುದಿಲ್ಲ ಅದನ್ನು. ಸೊ ಇಲ್ಲಿ ಕೂಡ ಹಾಗೇನೆ
ನಾವು ಆದಷ್ಟು ಈ ಕೊಳೆಯುವಂಥ ವಸ್ತುಗಳನ್ನು ಮನೆಯಲ್ಲೇ ತ್ಯಾಜ್ಯ ಮಾಡಿ ಬಳಕೆ ಮಾಡಲಿಕ್ಕೆ ಕಲಿಬೇಕು. ಮತ್ತು ಈ ಪ್ಲಾಸ್ಟಿಕ್ ಬರ್ತದೆ, ಯಾಕೋ ಕೊಳೆಯದಂಥ ಕೆಲವು ವಸ್ತುಗಳು ಇರ್ತವೆ. ಹಿಂದಿನ ಮಕ್ಕಳು ಹಿಂದಿನ ಬೆಂಚಿನವ್ರು ಕೇಳಿಲ್ಲಿ ಮಾತಾಡಬೇಡಿ. ಕೊಳೆಯುವಂಥ ವಸ್ತುವನ್ನು ನೀವು ಗೊಬ್ಬರ ಮಾಡಲಿಕ್ಕೆ ಆಗ್ತದೆ. ಆ ಗೊಬ್ಬರವನ್ನು ನೀವು ಗಿಡಗಳಿಗೆ ಹಾಕ್ಬೋದು, ನೀವು ಶಾಲೆಯ ಗಿಡಗಳಿಗೂ ಹಾಕ್ಬೋದು, ಯಾ ಮನೆಯಲ್ಲಿ ಗಿಡಗಳು ನೆಟ್ಟರು ಅದು ಕೂಡ ಹಾಕ್ಲಿಕ್ಕೆ ಆಗ್ತದೆ. ಪ್ಲಾಸ್ಟಿಕ್ಗಳನ್ನೆಲ್ಲ ನಾವು ಒಟ್ಟು ಮಾಡಿ ಗುಜರಿ ಕೊಟ್ಟರೆ ನಿಮಗೆ ಗುಜರಿಂದ ಹಣ ಸಿಗ್ತದೆ. ಅದಕ್ಕೆ ಅದು ನಿಮ್ಮ ಕಲಿಕೆಗೆ ಕೂಡ ಬಳಕೆ ಮಾಡಲಿಕ್ಕೆ ಆಗ್ತದೆ ಆ ಹಣವನ್ನು. ಸೊ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀವು ಮನೆಯಲ್ಲೇ ಕಸವನ್ನು ವಿಂಗಡಣೆ ಮಾಡಿ ಮನೆಯಲ್ಲಿ ನಮ್ಮ ಕಸ ನಮ್ಮ ಹೊಣೆ, ನಮ್ಮ ಜವಾಬ್ದಾರಿ ಆಗಿರ್ತದೆ ಅದು. ಇದು ಏನಾಗಿದೆ ಅಂತ ಹೇಳಿದ್ರೆ, ಯಾರೋ ಬರ್ತಾರೆ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಕ್ಲೀನ್ ಮಾಡೋವನು ಕೂಡ ಹೇಗೆ ಇರ್ತಾನೆ ಅಂತ ನೀವು ಯೋಚನೆ ಮಾಡಬೇಕು. ಅವು ಕೂಡ ನಮ್ಮ ಹಾಗೇನೆ ಮನುಷ್ಯನಾಗಿರ್ತಾನೆ. ನೀವು ಬಿಸಾಡಿದ್ದ ವೇಸ್ಟನ್ನು ನಾವು ಎತ್ತಬೇಕಾದ್ರೆ ನೀವು ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತೇಳಿ ಯೋಚನೆ ಮಾಡಬೇಕು. ಲುಕಿಂಗ್ ಗ್ಲಾಸ್ ಸೆಲ್ಫ್ ಅಂತ ಹೇಳ್ತಾರೆ. ನನ್ನನ್ನು ಅವರ ಸ್ಥಾನದಲ್ಲಿ ಇಟ್ಕೊಂಡು ಯೋಚನೆ ಮಾಡಬೇಕು. ಈಗ ನಾವು ಬಿಸಾಡಿದ ನನ್ನಂತೆ ಇರುವ ಒಬ್ಬ ವ್ಯಕ್ತಿ ಅದನ್ನು ಹೆಕ್ತಾನೆ ಅಂತ ಹೇಳಿದಾಗ ನಿಮಗೆ ಅದು ಹೇಸಿಗೆ ಆಗೋದಿಲ್ವಾ? ಸೊ ನಮ್ಮ ಸಮಾಜವನ್ನು ನಾವೇ ಹಾಳುಗಡುವುದು ಹೋಗೋದು. ಅವರಿಗೆ ಅನಿವಾರ್ಯತೆ ಇರ್ಬೋದು ಅಥವಾ ಖುಷಿಯಿಂದ ಮಾಡ್ತಿರ್ಬೋದು, ಅದು ಬೇರೆ ವಿಷಯ. ಯಾವುದೇ ಕಾರಣಕ್ಕೂ ಹೆಚ್ಚಿನ ಈ ಕೊಳೆಯುವಂಥ ವಸ್ತುಗಳು ಮನೆಯಲ್ಲೇ ಗೊಬ್ಬರ ಮಾಡಲಿಕ್ಕೆ ನಾವು ಅದಕ್ಕೆ ಟ್ರೈನಿಂಗ್ ತರಬೇತಿ ಕೊಡ್ತೇವೆ, ಅದು ಹೇಗೆ ಮಾಡೋದು ಅಂತೇಳಿ. ಅದನ್ನು ವಿಲೇವಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಹೆಚ್ಚಿನ ಈಗ ಇರುವಂಥದ್ದು ಕಸಗಳನ್ನು ನಾವು ಕ್ಲೀನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಲೈಸೆನ್ಸಿನ ಬಗ್ಗೆ ನಾವು 1 ವಾರಕ್ಕಿಂತ ಮುಂಚೆ ನಾವು ಪೊಲೀಸ್ ಕಮಿಷನರನ್ನು ಸಂಪರ್ಕ ಮಾಡಿ ಹರೇಕಳ ಗ್ರಾಮದಲ್ಲಿರುವಂಥ ಯುವಕ ಮತ್ತು ಯುವತಿಯರನ್ನು ಅವರಿಗೆ ಈ ಗ್ರಾಮ ಪಂಚಾಯತಲ್ಲಿ ಈಗ ಕಮಿಷನರ್ ಹೇಳಿದವರೇ RTO ಅವರನ್ನು ಸಂಪರ್ಕ ಮಾಡಿಕೊಂಡು ನಾವು ಈ ಗ್ರಾಮದಲ್ಲಿ ಒಂದು ದಿವಸದೊಂದು ಕ್ಯಾಂಪನ್ನು ಇಟ್ಟುಕೊಂಡು ಅವರಿಗೆ ಯಾರೆಲ್ಲ ಆ ರೀತಿ ವಾಹನ ಓಡಿಸ್ತಾರೆ ಅವರಿಗೆ ಸರಿಯಾದ ಮಾಹಿತಿ ಕೊಟ್ಟುಕೊಂಡು ಅವರಿಗೆ ಒಂದು ವಾಹನದ ಲೈಸೆನ್ಸ್ ಮಾಡುವಂಥ ಇದನ್ನು ನಾವು ಮುಂಚೆ ಮಾತಾಡಿದ್ದೇವೆ. ನೀವು ಮಗದೊಮ್ಮೆ ನಮಗೆ ಅದರ ಬಗ್ಗೆ ನೆನಪು ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ಮನವಿ ಪತ್ರ ದಿನಾಂಕ 16/1/2023 ರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹರೇಕಳ ಗ್ರಾಮ ಮಂಗಳೂರು ರಿಂದ ಶಾಲಾ ನಾಯಕಿ ಹಾಗೂ ವಿದ್ಯಾರ್ಥಿ ವೃಂದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ನ್ಯೂಪಡ್ಪು ಹರೇಕಳ. ಮಾನ್ಯರೇ, ವಿಷಯ ಶಾಲಾ ಮೈದಾನದ ಸಮತಟ್ಟು ಹಾಗೂ ಆಟೋಪಕರಣಗಳನ್ನು ಒದಗಿಸಿಕೊಡುವ ಬಗ್ಗೆ. ನಮ್ಮ ಶಾಲೆಯ ಆಟದ ಮೈದಾನವು ತಗ್ಗಾಗಿದ್ದು ಹಾಗೂ ಮಳೆಯ ನೀರು ಸರಾಗವಾಗಿ ಹರಿದು ಹೋಗದೆ ಇರುವುದರಿಂದ ಮಳೆಗಾಲದಲ್ಲಿ ಆಟದ ಮೈದಾನವು ನೀರಿನಿಂದ ತುಂಬಿಕೊಳ್ಳುತ್ತದೆ. ಇದರಿಂದ ನಮಗೆ ಮಳೆಗಾಲದಲ್ಲಿ ಕೆಸರಿನ ಸಮಸ್ಯೆಯಿಂದ ನಡೆದಾಡಲು ಹಾಗೂ ಆಟವಾಡಲು ಬಹಳ ಕಷ್ಟವಾಗುತ್ತದೆ. ದಯಾಳುಗಳಾದ ತಾವುಗಳು ಮುಂದಿನ ಮಳೆಗಾಲದ ಮುಂಚಿತವಾಗಿ ಆಟದ ಮೈದಾನಕ್ಕೆ ಸಾಕಷ್ಟು ಮಣ್ಣು ಹಾಕಿ ಸಮತಟ್ಟು ಮಾಡಿಕೊಟ್ಟು ಆಟವಾಡಲು ಸುಗಮ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ನಮ್ಮ ಶಾಲೆಯಲ್ಲಿ 100 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆಟೋಟ ಸಾಮಗ್ರಿಗಳು ಲಭ್ಯವಿರುವುದಿಲ್ಲ. ಆದುದರಿಂದ ನಮ್ಮ ಶಾಲೆಗೆ ಆಟೋಟ ಸಾಮಗ್ರಿಗಳನ್ನು ಒದಗಿಸಿಕೊಡವಾಗಿ ಕೇಳುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಇತಿ ತಮ್ಮ ವಿದ್ಯಾರ್ಥಿ ವೃಂದ ಹಸ್ನ. ಈ ಬಗ್ಗೆ ಶಾಲಾ ಆಟದ ಮೈದಾನದ ಬಗ್ಗೆ ಸ್ಥಳೀಯ STMC ಸದಸ್ಯರು, ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ನಮ್ಮ ಇಂಜಿನಿಯರ್ ಮತ್ತು ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬರು, ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿದಾಗ ತಮ್ಮ ಈ ಬೇಡಿಕೆಯನ್ನು ಮುಂದಿನ ಮಕ್ಕಳ ಗ್ರಾಮ ಸಭೆಗಿಂತ ಮುಂಚೆ ನಾವು ಈಡೇರಿಸ್ತೇವೆ ಅಂತ ಇದು ಹೇಳಿಕೊಳ್ತೇವೆ. ನನ್ನ ಹೆಸರು ಫಾತಿಮಾ ರಫೀದಾ. ನಾನು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಇಲ್ಲಿ ಕಲಿಯುತ್ತಿರುವ 7ನೇ ತರಗತಿಯ ವಿದ್ಯಾರ್ಥಿನಿ.
ಗೌರವಾನ್ವಿತರೆ, ವಿಷಯ ಶಾಲಾ ಮಕ್ಕಳ ಅವಶ್ಯಕತೆಗಾಗಿ ಕೆಲವು ಬೇಡಿಕೆಗಳನ್ನು ನೀಡುವ ಬಗ್ಗೆ. ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರ್ ಅರೇಕಳ. ಈ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಕೆಲವು ಅಗತ್ಯಗಳ ಅವಶ್ಯಕತೆ ಇರುವ ಕಾರಣ ತಾವು ಈ ಕೆಳಗೆ ನಮೂದಿಸಿದ ಬೇಡಿಕೆಗಳನ್ನು ತಮ್ಮ ಶಾಲೆಗೆ ಒದಗಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬೇಡಿಕೆಗಳು ಈ ಕೆಳಗಿನಂತಿರುತ್ತದೆ: ಪಂಚಾಯತ್ ನೀರಿನ ಸೌಲಭ್ಯ, ಕಸದ ತೊಟ್ಟಿ, ಮಕ್ಕಳಿಗೆ ಕುಡಿಯುವ ನೀರಿನ ಘಟಕ, ಕಿಂಡರ್ ಗಾರ್ಟನ್, 1ರಿಂದ 4ನೇ ತರಗತಿಯವರೆಗಿನ ಮಕ್ಕಳ ಆಟದ ಮೈದಾನ. ಇದನ್ನು ತಾವು ಈ ಮಕ್ಕಳ ಗ್ರಾಮ ಸಭೆಯಲ್ಲಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸಬೇಕಾಗಿ ನಾನು ಗ್ರಾಮ ಪಂಚಾಯತ್ನ ಮುಖಾಂತರ ವಿನಂತಿಸಿಕೊಳ್ಳುತ್ತೇನೆ. ಅನುದಾನಿತ ಈ ಶಾಲೆಯ ಮಕ್ಕಳ ಬೇಡಿಕೆಯಂತೆ ಪಂಚಾಯತ್ನ ನೀರಿನ ಸೌಲಭ್ಯ ವಾರ್ಡ್ನ ಸದಸ್ಯರೊಟ್ಟಿಗೆ ಆದಷ್ಟು ಬೇಗ ಚರ್ಚೆ ಮಾಡಿ ಕೂಡಲೇ ಪಂಚಾಯತ್ ವತಿಯಿಂದ ನೀರಿನ ಸೌಲಭ್ಯವನ್ನು ನಾವು ಪಂಚಾಯತ್ ವತಿಯಿಂದ ನಾವು ಒದಗಿಸಿಕೊಡ್ತೇವೆ. ಅದೇ ರೀತಿಯಾಗಿ ಕಸದ ತೊಟ್ಟಿದ್ದು ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ. ಮಕ್ಕಳಿಗೆ ಕುಡಿಯುವ ನೀರಿನ ಘಟಕ ಮತ್ತು ಕಿಂಡರ್ ಗಾರ್ಡನ್ ಮತ್ತು 1ರಿಂದ 4ನೇ ತರಗತಿಯವರೆಗಿನ ಮಕ್ಕಳ ಆಟದ ಮೈದಾನ. ಅಂದರೆ ಈಗ ಸರ್ಕಾರ ಅನುದಾನಿತ ಶಾಲೆಗಳಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ನೀಡುವುದಿಲ್ಲ ನಮಗೆ. ಆದರೂ ನಾವು ನೋಡ್ತೇವೆ, ಯಾವುದಾದರೂ ದಾನಿಗಳು ಅಥವಾ ಬೇರೆ ಇಲಾಖೆಯಿಂದ ಏನಾದರೂ ನಮ್ಮ ಶಾಲೆಗೆ ಒದಗಿಸಲಿಕ್ಕೆ ನಮ್ಮಿಂದ ಆಗುವಂಥ ಸಂಪೂರ್ಣ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಈ ಗ್ರಾಮ ಸಭೆಯ ಮುಖಾಂತರ ತಮಗೆ ತಿಳಿಯಲು ಇಚ್ಛಿಸುತ್ತೇನೆ. ಹೆಸರು ಮೊಹಮ್ಮದ್ ರಬಿ, ದಾಕಾಜೀಪ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆಯಲ್ಲಿ ಕಲಿಯುತ್ತಿದ್ದೇನೆ. ನಮ್ಮ ಶಾಲೆಗೆ ಹೋಗುವ ದಾರಿಯು ಸರಿಯಾಗಿಲ್ಲ. ಎಲ್ಲ ಮಕ್ಕಳು ಬಿದ್ದು ಗಾಯವಾಗಿದೆ. ರಿಕ್ಷಾ ಗುದ್ದು, ಸ್ಕೂಟಿ ಗುಡ್ಡೆಲ್ಲ ಆಗಿದೆ. ಆದ ಮೇಲೆ ನಮ್ಮ ಶಾಲೆಗೆ ಕೈತೋಟಕ್ಕೆ ಮಣ್ಣು ಆಗಬೇಕು, ಒಂದು ಲೋಡು. ಆದ ಮೇಲೆ ಗೇಟ್ ಆಗಬೇಕು. ಕೈತೋಟ ಮಾಡುವ ವ್ಯವಸ್ಥೆ ನಮ್ಮದು. ಸರಿಯಾದ ನೀರು ಸಿಗುವುದಿಲ್ಲ. ಆಟ ಆಡಲು ಆಟದ ಸಾಮಾನು ಇದ್ದು ಮೈದಾನವಿಲ್ಲ. ಕಾರ್ಯಗಳಿಗೆ ಪರಿಹಾರ ಕೊಡಬೇಕೆಂದ ವಿನಂತಿ. ಅಲ್ಲಿ ಎಲ್ಲರ ಬೇಡಿಕೆ ಇತ್ತು. ಅಲ್ಲಿ ಅಕ್ಷರ ದಾಸೋಹದ ಸಾಮಗ್ರಿಗಳು ಬಂದಾಗ ಕೂಡ ಅಲ್ಲಿ ಮೇಲೆ ಹೋಗೋದಿಲ್ಲ ಅಂತ ಮಾನ್ಯ ಶಾಸಕರ ಗಮನಕ್ಕೆ ತಂದುಕೊಂಡು ಏನಿದ್ರು ಒಂದು 2 ತಿಂಗಳೊಳಗೆ ಅಲ್ಲಿಯ ರಸ್ತೆಗೆ ಅವರು ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಅದು ಆದಷ್ಟು ಬೇಗ ಈಗ ಕೆಲಸ ಪ್ರಾರಂಭಗೊಳ್ಳಲಿದೆ. 1. 2ನೇದು ಅಕ್ಷರ ಕೈತೋಟಕ್ಕೆ ಅದು ಆದಷ್ಟು ಬೇಗ ನಾವು ಅದನ್ನು ಒಂದು ಮಣ್ಣಾಕಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಡ್ತೇವೆ. ಕುಡಿಯುವ ನೀರು ಅಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಆ ಬಗ್ಗೆ ನಾನು ಸ್ಥಳೀಯ ಸದಸ್ಯರ ಹತ್ರ ನಾನು ನೋಡ್ಕೊಳ್ತೇನೆ. ಯಾಕೆಂದರೆ ನಮ್ಮ ಕುಡಿಯುವ ನೀರಿನ ಟಾಂಕಿ ಇರುವುದೇ ರಾಜಗುಡ್ಡ ಶಾಲೆಯ ಗ್ರೌಂಡಿನ ಒಳಗೆ ಆಗಿದೆ. ನಾನು ಅದರ ಬಗ್ಗೆ ನಾಳೆ ಗಮನ ಹರಿಸ್ತೇನೆ. ಮತ್ತು ಆಟದ ಮೈದಾನ ಅಂತ ಹೇಳಿದ್ದೀರಿ. ಅಲ್ಲಿ ಗ್ರೌಂಡ್ಗೆ ಬೇಕಾದಂಥ ಒಂದು ಜಾಗನೇ ಇಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರವು ಆಟದ ಮೈದಾನಕ್ಕೆ ಬೇಕಾದಂಥ ಸ್ಥಳವನ್ನು ಮಂಜೂರು ಮಾಡಿದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯು ಮಾನ್ಯ ಶಾಸಕರೊಂದಿಗೆ ನಾವು ಮಾಡ್ಬೋದು. ನಮ್ಮ ಪಂಚಾಯತ್ ವತಿಯಿಂದ ರಾಜಗುಡ್ಡ ಶಾಲೆಗೆ ಅಂಗವಿಕಲರ ಮಕ್ಕಳಿಗೆ ಒಂದು ಶೌಚಾಲಯ ರಚನೆ ಮಾಡಲಿಕ್ಕೆ ನಾವು ಈಗಾಗಲೇ ಅನುದಾನವನ್ನು ಮೀಸಲಿಟ್ಟಿದ್ದೇವೆ. ಮಾನ್ಯ ಶಾಸಕರು ರಾಜಗುಡ್ಡ ಶಾಲೆಗೆ 2 ಶಾಲೆ ಕಟ್ಟಡಕ್ಕೆ ಬೇಕಾಗಿ 13.5 ಲಕ್ಷ ಹಣವನ್ನು ಈ ಸಲ ಮೊನ್ನೆ ಮೀಸಲಿಟ್ಟಿದ್ದಾರೆ. ನಮ್ಮ ಈ ಎಲ್ಲ ಮಕ್ಕಳ ಪರವಾಗಿ ನಾನು ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಆದಷ್ಟು ಬೇಗ ಟೆಂಡರ್ ಆಗಿ ಅಲ್ಲಿ ಕಾಮಗಾರಿಗಳು ಪ್ರಾರಂಭವಾಗ್ತದೆ. ಅದೇ ರೀತಿ
ಮಲೆಹಣಿಯಲ್ಲಿ ಒಂದು 2 ಲಕ್ಷ ರೂಪಾಯಿ ಕೂಡ ಶಾಸಕರು ರಾಜಗುಡ್ಡ ಶಾಲೆಗೆ ಮೀಸಲಿಟ್ಟಿದ್ದಾರೆ. ಇದರ ಎಲ್ಲ ಕಾರ್ಯಗಳು ಆದಷ್ಟು ಬೇಗ ಪ್ರಾರಂಭಗೊಂಡು ಕೆಲಸಗಳು ಪ್ರಾರಂಭಗೊಂಡು ಶೀಘ್ರದಲ್ಲಿ ಅದನ್ನು ಕೊನೆಗೊಳಿಸಿ. ಮತ್ತು ಹಂತ ಹಂತವಾಗಿ ತಾವು ಹೇಳಿದಂತಹ ಈ ಒಂದು ಮನವಿಗಳನ್ನು ನಾವು ಬೇಕಾದಂಥ ಇಲಾಖೆ ಗಳಿಸಿಕೊಂಡು ನಮ್ಮಿಂದ ಆಗುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಳ್ತೇನೆ. ನನ್ನ ಹೆಸರು ವರ್ಷ. ನಾನು ಶ್ರೀರಾಮಕೃಷ್ಣ ಹಿಂದಿನ ಮಕ್ಕಳ ಗ್ರಾಮ ಸಭೆ ನಮ್ಮ ಶಾಲೆಯಲ್ಲಿ ನಡೆದಿತ್ತು. ಆಗ ನಮ್ಮ ಶಾಲೆಯ ಹತ್ತಿರ ಹಂಸ ಹಾಕಬೇಕು ಅಂತ ಹೇಳ್ಕೊಂಡಿದ್ದೆವು. ಅದು ಇನ್ನೂ ಈಡೇರಲಿಲ್ಲ. ತಮ್ಮ ಮನವಿಯನ್ನು ನಾವು PW ಅವರಿಗೆ ನಾವು ಸಲ್ಲಿಸಿದಾಗ ಆ ರಸ್ತೆ ಇದು ಇಳಿಜಾರು ಇರುವ ಕಾರಣ ಆ ಪ್ರದೇಶದಲ್ಲಿ ಹಂಸ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ನಂತರದಲ್ಲಿ ನಿಮ್ಮ ಮನವಿಯ ಮೇರೆಗೆ ಶಾಲೆ ಹತ್ತಿರ ನಾವು ನಾಮಫಲಕವನ್ನು ಅಳವಡಿಸಿದ್ದೇವೆ. ಹಾರ್ನ್ ಹಾಕಬಾರದು, ನಿಧಾನವಾಗಿ ಚಲಿಸಿ ಅಂತಂದರೆ ಅಲ್ಲಿ ಹಂಸ ಹಾಕಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಬಾಕಿ ಆದದ್ದು. ನಾವು ನಿಮ್ಮ ಮನವಿಯನ್ನು ನಾವು ಎಲ್ಲಿಯೂ ತಿರಸ್ಕಾರ ಮಾಡಲಿಲ್ಲ, ನಾವು ಸಂಬಂಧಪಟ್ಟ ಇಲಾಖೆಗೆ ಮುಟ್ಟಿಸಿದ್ದೇವೆ. ನನ್ನ ಹೆಸರು ನಮ್ಯತಾ, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹರೇಕಳ. ನಮ್ಮ ಶಾಲೆಯ ಹತ್ತಿರ ಹಾರ್ನ್ ಹಾಕಬಾರ್ದು ಅಂತ ಹೇಳಿ ಸೂಚನಾ ಫಲಕ ಇದ್ರೂ ಕೂಡ ಹಾರ್ನ್ ಹಾಕಿಕೊಂಡು ಹೋಗ್ತಾರೆ. ಇದರಿಂದ ಪಾಠಕ್ಕೆ ತೊಂದರೆ ಆಗ್ತದೆ. ಕೆಲವೊಮ್ಮೆ ವಾಹನದಲ್ಲಿ ಮೈಕದಲ್ಲೇನೋ ಹೇಳಿಕೊಂಡು ಹೋಗ್ತಾರೆ. ಇದರಿಂದ ಪಾಠಕ್ಕೆ ತೊಂದರೆ ಆಗ್ತದೆ. ಎಂತ ಮಾಡೋದು? ಇದಕ್ಕೆ ಸಲಹೆ ನೀವೇ ಕೊಡಿ. ನನ್ನ ಹತ್ರ ಇದಕ್ಕೆ ಸಲಹೆ ಇಲ್ಲ. ಏನು ಮಾಡಬೇಕು? ಹೆಸರೇನು? ನಮ್ಯತಾ. ನೋಡುವ, ನಾವು ಇನ್ನೊಮ್ಮೆ ಕೂಡ ಅಲ್ಲಿ ನಮ್ಮ ವತಿಯಿಂದ ಏನಾಗಬೇಕು ನಾವು ಅದನ್ನು ಪಾಲನೆ ಮಾಡಿದ್ದೇವೆ. ಇನ್ನು ವಾಹನದಲ್ಲಿ ಹೋಗುವವನು ಇದು ಶಾಲೆ ಅಂತ ಆಲೋಚನೆ ಮಾಡಬೇಕಾಗ್ತದೆ. ಮತ್ತು ಈ ಧ್ವನಿವರ್ಧಕಗಳು ನಮಗೆ ಇಲ್ಲಿ ಪಂಚಾಯತ್ಗೆ ಪರ್ಮಿಷನ್ ಬಂದಾಗ ಶಾಲಾ ವಠಾರ ಇರುವಂಥ ಪ್ರದೇಶಗಳಲ್ಲಿ ಕಡಾಖಂಡಿತವಾಗಿ ಅಲ್ಲಿ ಧ್ವನಿವರ್ಧಕವನ್ನು ಅವರು ಇದು ಬಂದ್ ಮಾಡಬೇಕಂತ ನಾವು ಅವರಿಗೆ ಅನುಮತಿ ಕೊಡುವಾಗ ಇನ್ನು ಇದು ಮಾಡಿ ಕೊಡ್ತೇವೆ. ಮತ್ತು ಜನಗಳು ಈ ಬಗ್ಗೆ ಅಲ್ಲಿ ಶಾಲೆ ಉಂಟು, ನಾವು ವಾಹನದಲ್ಲಿ ಹಾರ್ನ್ ಹಾಕಬಾರ್ದು ಅಂತ ಅವರೇ ಆಗಿ ಸ್ವಯಂ ಪ್ರೇರಿತವಾಗಿ ಅವರು ಆಲೋಚನೆ ಮಾಡಬೇಕು. ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಣೆ ಮಾಡಿದ್ದೇವೆ. ನಮಸ್ತೆ. ಹರೇಕಳ ಗ್ರಾಮದಲ್ಲಿ ಕಸದ ಬಗ್ಗೆ ಯಾರು ಹೆಚ್ಚಿನ ಕ್ರಮ ಕೈಗೊಳ್ಳುತ್ತಾರೋ ಅವರು ಕಟ್ಟುವ ತೆರಿಗೆಯಲ್ಲಿ ಸ್ವಲ್ಪ ರಿಯಾಯಿತಿ ಮಾಡಿಕೊಟ್ಟಾಗ ಜನರು ಅದರ ಬಗ್ಗೆ ಹೆಚ್ಚಿನ ಗಮನ ವಹಿಸುತ್ತಾರೆ ಎಂದು ನಮ್ಮ ಕಾಳಜಿ. ಇದಕ್ಕೆ ನೀವು ಹೇಳಿ. ತೆರಿಗೆ ಕಡಿಮೆ ಮಾಡಿದರೆ ಬೇರೆ ಎಲ್ಲ ನಡಿಬೇಕಲ್ಲ. ನೋಡುವ ಏನಾದರೂ ಒಂದು. ನನ್ನ ಹೆಸರು ಆಯಿಷತುಲ್ ಅರ್ಫ. ನಾನು 6ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಾನು ದಾಖದೀಪ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆಯಿಂದ ಬಂದಿದ್ದೇನೆ. ಈಗಾಗಲೇ ನಮ್ಮ ಒಂದು ತರಗತಿಯ ಅಂಗನವಾಡಿಗೆ ಕೊಟ್ಟ ಕಾರಣ ನಮಗೆ ತರಗತಿ ಕೋಣೆ ಅಗತ್ಯವಿದೆ. ನಮಗೆ ಒಂದು ತರಗತಿ ಕೋಣೆ ವ್ಯವಸ್ಥೆ ಮಾಡಿಕೊಡಿ. 13 ಲಕ್ಷ ಹಣ ಇಟ್ಟಿದ್ದಾರೆ. ಒಂದಲ್ಲ 2 ಕಟ್ಟಡ ಆಗ್ತದೆ. ಆಯಿತಾ? ಮತ್ತು ನಿಮ್ಮ ಪ್ರಶ್ನೆಯ ಒಳ ಅರ್ಥವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದಷ್ಟು ಬೇಗ ಅಲ್ಲಿ ಅಂಗನವಾಡಿಯನ್ನು ನಾವು ಶಿಫ್ಟ್ ಮಾಡ್ತೇವೆ. ಆಯಿತಾ? ನನ್ನ ಹೆಸರು ಮಿಸ್ರಿಯ. ನಾನು 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಬಂದಿದ್ದೇನೆ. ನಮ್ಮ ಶಾಲೆಯಲ್ಲಿ 73 ಹೆಣ್ಣು ಮಕ್ಕಳಿದ್ದಾರೆ. ನಮ್ಮ ಶಾಲೆಗೆ ತುರ್ತಾಗಿ ಸ್ಯಾನಿಟೈಸರ್ ಬರ್ನಿಂಗ್ ವ್ಯವಸ್ಥೆ ಮಾಡಿಸಿರಿ. ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಸಂಪರ್ಕಿಸಿ ಆದಷ್ಟು ಬೇಗ ಈ ವ್ಯವಸ್ಥೆಯನ್ನು 1 ತಿಂಗಳ ಒಳಗಡೆ ನಿಮ್ಮ ರಾಜಗುಡ್ಡ ಶಾಲೆಗೆ ನಾವು ನಮ್ಮ ಪಂಚಾಯತ್ ವತಿಯಿಂದ ನಿಮಗೆ ಒದಗಿಸಿಕೊಡ್ತೀವಿ. ಹೆಸರು ಹೈದರ್ ಅಲಿ. ನಾನು ಸರಕಾರ ಪ್ರೌಢಶಾಲೆ ನ್ಯೂ ಪಡುಬಾರೇಕಲದಿಂದ ಬಂದಿದ್ದೇನೆ. ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಕಸಗಳನ್ನು ಬಿಸಾಡಿದರೆ ನಾವು ಅದರ ಫೋಟೋವನ್ನು ತೆಗೆದು ತೋರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಸ ಎಸೆಯುತ್ತಾರೋ ಅವರ ಫೋಟೋವನ್ನು ತೆಗೆದು ನಿಮಗೆ ತೋರಿಸಿದರೆ ಅವರಿಗೆ ಬಹುಮಾನವನ್ನು ನೀಡ್ತೀರಾ ಮತ್ತು ರಕ್ಷಣೆಯನ್ನು ನೀಡ್ತೀರಾ? ಅಂಥವರನ್ನು ನೀವು ಫೋಟೋ ತೆಗೆದು ಕೊಟ್ಟರೆ
ಫೋಟೋ ತೆಗೆಯುವಾಗಲೂ ನೀವು ಅವರಿಗೆ ಹೇಳಬೇಕು, ಇಲ್ಲಿ ಕಸ ಬಿಸಾಡಬಾರ್ದು ಅಂತ ನೀವು ಹೇಳಬೇಕು. ನಾವು ಅವರನ್ನು ಕರೆದು ಹೇಳ್ತೇವೆ. ಮತ್ತು ನಮ್ಮ ಹತ್ರ ಒಂದು 4-5 ಫೋಟೋ ಉಂಟು, ಶಾಲೆಯ ಮಕ್ಕಳೇ ಕಸ ಬಿಸಾಡುದು. ಅದನ್ನು ನಾವು ತೋರಿಸಿದ್ರೆ ಎಂತ ಮಾಡೋದು? ನೀವು ಕೂಡ ನಮ್ಮ ಹತ್ರ ಒಂದು 4-5 ಫೋಟೋ ಉಂಟು, ಗ್ರಾಮ ಚೌಡಿಯಲ್ಲೆಲ್ಲ ಬಿಸಾಡುವುದು. ಒಟ್ಟು ಮಕ್ಕಳು ಇಲ್ಲಿ ಇದ್ದ ಮಕ್ಕಳಂತ ಹೇಳಿ ಮಕ್ಕಳು ನಾವು ಹೇಳಿದಾಗ ಅವರು ಕೇಳುವುದಿಲ್ಲ ಅಲ್ಲ, ಅದಕ್ಕೆ ಕೇಳ್ತಾರೆ. ಅವರು ಶಾಲಾ ಮಕ್ಕಳಂತ ಹೇಳಿ ಅಂತ ಎಸೆದು ಹೋಗ್ತಾರೆ. ಈಗ ನಾವು ನದಿಗಳಲ್ಲಿ ಎಲ್ಲ ಹೇಳ್ತೇವೆ ಎಸೆಬೇಡ ಅಂತ, ಆದ್ರೆ ಅವ್ರು ಕೇಳುವುದಿಲ್ಲ, ಅದಕ್ಕೆ ಹೇಳಿದ್ರು. ಈಗ ನಾವು ನಮ್ಮ ಘಟಕವು ನಾವು ಅದನ್ನು ಹೇಳಿದ್ರೆ ನೀವು ಬಹುಮಾನ ನೀಡ್ತೀರಾ? ಬಹುಮಾನಕ್ಕೆ ಬೇಕಾಗಿ ಅಲ್ಲ, ನಮ್ಮ ಸ್ವಚ್ಛತೆಗೆ ಬೇಕಾಗಿ ಕಾಳಜಿ ವಹಿಸುವುದು ನಮ್ಮೆಲ್ಲರ ಕರ್ತವ್ಯ. ಆದರೆ ನಮ್ಮ ಪಂಚಾಯತ್ ವತಿಯಿಂದ ನೋಡುವ, ನಿಮ್ಮ ಸಮಾಜಮುಖಿ ಕೆಲಸಗಳಿಗೆ ನಮ್ಮಿಂದ ಯಾವಾಗಲೂ ಸಹಕಾರ ಇರ್ತದೆ. ನೀವು ಫೋಟೋ ತೆಗೆದಲ್ಲ ಇನ್ನೊಂದು ಸಹಕಾರವಾಗಿ ಬಹುಮಾನ ಕೊಡುವ ನಿಮಗೆ. ಆಯ್ತು ಸರ್, ಥ್ಯಾಂಕ್ ಯು. 5,000 ಕೊಡಲಿಕ್ಕೆ ವ್ಯವಸ್ಥೆ ಆಗಲಿಕ್ಕಿಲ್ಲ, ಅದು ಕೇಳೋದು. ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆಯಿಂದ ಮಾತನಾಡ್ತಿದ್ದೇನೆ. ನಮ್ಮ ಶಾಲೆಗೆ ಬರಲು ಶಾಲೆ ಸಮಯಕ್ಕೆ ಸರಿಯಾಗಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಹೊತ್ತಲ್ಲಿ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಬೆಳಿಗ್ಗೆ 2 ಸಾಕುಗಳು ಬರ್ತದೆ, ಅದು ಕಡವಿನ ಬಳಿಗೆ ಬರುವುದು, ಮೇಲೆ ಶಾಲೆಯ ಬಳಿ ಬರುವುದಿಲ್ಲ. ದಯವಿಟ್ಟು ಬಸ್ಸಿನ ಸಮಸ್ಯೆಗೆ ಪರಿಹಾರ ಕೊಡಬೇಕು. ತಮ್ಮ ಸಮಸ್ಯೆಗಳನ್ನು ನನಗೆ ಈಗ ಮುಂಚೆಯೂ ಇಲ್ಲಿ ಬಸ್ಸಿನ ಸಮಸ್ಯೆ ಉಂಟು. ನಾವು ತುರ್ತಾಗಿ ಇದನ್ನು RTOರವರಿಗೆ ಇವತ್ತೇ ನಾವು ಈ ಒಂದು ಗ್ರಾಮ ಸಭೆಯಲ್ಲಿ ಬಂದಂಥ ಇದರ ಒಂದು ಅರ್ಜಿಯನ್ನು ಈಗಲೇ ಕಳಿಸ್ತೇವೆ. ಅದರೊಟ್ಟಿಗೆ ಬಸ್ಸು ಬರುವಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಹೇಳಿಕೊಳ್ತಾ ಇದ್ದೀನಿ. ನಾನು 7ನೇ ತರಗತಿಯಲ್ಲಿ ಕಲಿತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆಯಲ್ಲಿ. ನಮ್ಮ ಶಾಲೆ ಚಂದ ಕಾಣುವುದಿಲ್ಲ, ಅದಕ್ಕೆ ಚಂದದ ಬಿಂದು ಬಣ್ಣ ನೀಡಿ ಚಂದ ಮಾಡಿರಿ. ನಮ್ಮ ಶಾಲೆಯ ಸರಿಯಾದ ಸಮಯಕ್ಕೆ ಬಸ್ ಇಲ್ಲ. ನಮಗೂ ನಮ್ಮ ಶಿಕ್ಷಕರಿಗೂ ಶಾಲೆಗೆ ಬರಲು ತೊಂದರೆಯಾಗುತ್ತದೆ. ರಿಕ್ಷಾಕ್ಕೆ ದುಬಾರಿ ಹಣ ನೀಡಿ ಬರಬೇಕಾಗುತ್ತದೆ. ಸ್ಕೂಲ್ ಟೈಮ್ಗೆ ಬಸ್ಸು ಬರಲಿ. ನನ್ನ ಹೆಸರು ಸಮೃದ್ಧಿ. ನಾನು ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹರೇಕಳದಿಂದ ಬಂದಿದ್ದೇನೆ. ಇಲ್ಲಿ ನಮ್ಮ ಶಾಲೆಗೆ ಕಸದ ತೊಟ್ಟಿಗಳನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ವಿ. ಆದರೂ ನಮ್ಮ ಶಾಲೆಗೆ ಇನ್ನೂ ಕೂಡ ಕಸದ ತೊಟ್ಟಿಗಳು ಬರಲಿಲ್ಲ. ಇದನ್ನು ನೀವು ಆದಷ್ಟು ಬೇಗ ನಮಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹರೇಕಳದಿಂದ ಬಂದಿದ್ದೇನೆ. ನಮ್ಮ ಶಾಲೆಯಲ್ಲಿ ನೀರಿನ ಸಮಸ್ಯೆ ಇದೆ. ಆದ್ದರಿಂದ ದಯಮಾಡಿ ತಾವುಗಳು ನೀರಿನ ಸಮಸ್ಯೆಯನ್ನು ಸರಿಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಸರಿಪಡಿಸುವ ಆದಷ್ಟು ಬೇಗ. ಕೆಳಗಿನ ಶಾಲೆ ಮತ್ತು ಒಂದು ಮನವಿ, ಪ್ರಾಥಮಿಕ ಶಾಲೆಯದು ಬಂದಿದೆ, ಪ್ರೌಢಶಾಲೆಯದನ್ನು ಕೂಡ ವಾರ್ಡ್ ಸದಸ್ಯರ ಜೊತೆ ಸೇರಿಕೊಂಡು ಶೀಘ್ರವಾಗಿ ಅದನ್ನು ಬಗೆಹರಿಸಲು ನಾವು ಕ್ರಮ ಕೈಗೊಳ್ತೇವೆ. ಈಗ ನೀರಿನ ವ್ಯವಸ್ಥೆ ಏನಿದೆ ಅವರಿಗೆ? ಬೋರ್ವೆಲ್ ಇದೆಯಾ? ಆಯ್ತಾ ಪ್ರಶ್ನೆ? ಹೇಳಿ ಮಹಿಳಾ ಹೇಳಿ ಹೇಳಿ ಹೇಳಿ. ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳು ಮಾತಾಡೋದಿಲ್ಲ. ಸಣ್ಣ ಮಕ್ಕಳು 3ರಿಂದ 5 ವರ್ಷದ್ದು 6 ವರ್ಷದೊಳಗಿನ ಮಕ್ಕಳು ಬರೋದು. ಇಲ್ಲದ್ರೆ ನಾವು ಕರೆದುಕೊಂಡು ಬಂದು ಮಾತಾಡಿಸ್ತಿದ್ದೆವು. ಆದ ಕಾರಣ ಅವರ ಬೇಡಿಕೆಯನ್ನು ನಾವು ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಾವು ಅಂಗನವಾಡಿ ನಡೆಸುವಂತ ಅಂಗನವಾಡಿ ಕಾರ್ಯಕರ್ತೆ ಆದ ಕಾರಣ ದಯವಿಟ್ಟು ವರ್ಷಕ್ಕೊಂದು ಸಲ ನಮ್ಮ ಅಂಗನವಾಡಿಯನ್ನು ಒಂದು ಹುಲ್ಲನ್ನು ತೆಗೆದು ಸ್ವಚ್ಛತೆಯನ್ನು ಒಂದು ಕಾಪಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಮೇಲಾಧಿಕಾರಿಗಳು ಬಂದು ನಮ್ಮನ್ನು ಟೀಚರ್ನವರನ್ನು ಹೇಳ್ತಾರೆ, ಅಂಗನವಾಡಿಗಳ ಇದರಲ್ಲಿ ಹುಲ್ಲು ಬೆಳೆದಿದೆ ಅದು ಇದು ಅಂತ. ವರ್ಷಕ್ಕೊಂದು ಸಲ, ಅದು ಮೊನ್ನೆ ಬದ್ರುದ್ದೀನ್ ಸರ್ ಹೇಳಿದ್ರು ನಿಮಗೆ ಇಲ್ಲಿ ಸ್ವಚ್ಛತೆಗೆ ಏನಿಲ್ಲ ಅಂತ. ಅದು ದಯವಿಟ್ಟು ನಮ್ಮ ಅಂಗನವಾಡಿಗಳು ಬಂದು ನೋಡಿ. ನನ್ನ ಅಂಗನವಾಡಿ ನಾನು ಹೇಳ್ತೇನೆ 12 ಸೆನ್ಸಲ್ಲಿದೆ. ಅದನ್ನು ತೆಗೀಲಿಕ್ಕೆ 2-3 ದಿನ ಬೇಕಾಗ್ತದೆ. ಒಂದು 8,000 10,000ವರೆಗೆ ಮಜೂರಿ ಮಾಡ್ತಾರೆ. ಆದ ಕಾರಣ ಅಲ್ಲಿಯ ಸ್ಥಳೀಯರಿಂದ ತೆಗಿಸ್ಬೇಕು ಅಂತ ಹೇಳುವಾಗ ಖಂಡಿತ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ಆ ಸ್ವಚ್ಛತೆಯನ್ನು ಒಂದು ನೀವು ಮಾಡಿಕೊಡ್ಬೇಕು. ಇನ್ನೊಂದು, ಈಗ ಕಿಂಡರ್ ಗಾರ್ಡನ್ ಅಂತ ಹೇಳಿದ್ರು,
ಮೇಡಮ್ ಹೇಳ್ತಾರೆ ಏನು ಗೊತ್ತಿಲ್ಲ, ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಇನ್ನು ಬರ್ತಾ ಇದೆ. ಅಂಗನವಾಡಿಗಳಲ್ಲಿ ಇನ್ನು ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ ಕೆಲವೊಂದು ಕಿಂಡರ್ ಗಾರ್ಡನ್ ಆಗಿ ಬೇರೆ ಬೇರೆ ತಯಾರು ಮಾಡಿ ಅದನ್ನು ಇಡಬೇಕು, ಮಕ್ಕಳಿಗೆ ಕಲಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಆದ ಕಾರಣ ದಯವಿಟ್ಟು ನಮ್ಮ 6 ಅಂಗನವಾಡಿಗಳಿಗೆ ನನ್ನೊಂದಲ್ಲ 6 ಅಂಗನವಾಡಿಗೆ ಸಹ ಒಂದು ಕಿಂಡರ್ ಗಾರ್ಡನ್ ಅನ್ನು ನೀವು ಮಾಡಿಕೊಡ್ಬೇಕು ಅಂತೇಳಿ ಹರೇಕಳ ಪಂಚಾಯತಿಯಲ್ಲಿ ದಯವಿಟ್ಟು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಅದರಲ್ಲಿ ಹರೇಕಳ ಇದರಲ್ಲಿ ನಮಗೆ ಮೂಲಭೂತ ಇದಂದರೆ ಟ್ಯಾಕ್ಸ್ ಬರೋದು ತುಂಬ ಕಡಿಮೆ. ನಾನು ಲಾಸ್ಟ್ ಟೈಮ್ ಎಲ್ಲರೂ ಗಮನಕ್ಕೆ ನಾನು ತಂದಿದ್ದೇನೆ. ನೀವು ಅಂಗನವಾಡಿಯಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳು. ಶ್ರೀಶಕ್ತಿಯವರು ಅದು ನಾವು ಹೇಳೋದು ಬರುವುದಿಲ್ಲ ಅಂತ, ನಾವು ಪ್ರಯತ್ನ ಪಡಬೇಕು. ನಾವು ಅವರೊಟ್ಟಿಗೆ ಸೇರಿಕೊಂಡು ನಾವು ಆಗೋದಿದ್ರೆ ನಾವು ಪ್ರಯತ್ನ ಮಾಡ್ತೇವೆ. ಎಲ್ಲ ವಿಷಯಕ್ಕೆ ಪಂಚಾಯತನ್ನೇ ನಂಬಿ ಕೂತ್ಕೊಂಡ್ರೆ ಆಗೋದಿಲ್ಲ. ಅವರು ಬರುವುದಿಲ್ಲ ಇವರು ಬರುವುದಿಲ್ಲ ಅಂತ ಅದು ನಾವು ಹೇಳೋದು ಸುಮ್ಮನೆ. ಆದರೆ ನಾವು ಪ್ರಯತ್ನ ಮಾಡ್ತೇವೆ. ನಾವು ಅಂದರೆ ನೋಡಿ, ಜನಗಳು ತೆರಿಗೆ ಕಟ್ಟಿದರೆ ಮಾತ್ರ ಪಂಚಾಯತಲ್ಲಿ ಬೇಕಾದಷ್ಟು ಕೆಲಸ ನಮಗೆ ಮಾಡಲಿಕ್ಕೆ ಆಗ್ತದೆ. 15 ಲಕ್ಷ ವರ್ಷಕ್ಕೆ ನಮಗೆ ಇಲ್ಲಿಗೆ ತೆರಿಗೆ ಬರಬೇಕು. ಅದರಲ್ಲಿ ಈಗ ಇನ್ನು 2 ತಿಂಗಳು ನಮಗೆ ಖಾಲಿ ಇರೋದು, ಮಾರ್ಚ್ ಎಂಡಿಗೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ನೋಟಿಸ್ ಬಂದಿದೆ, ನೀವು ತೆರಿಗೆ ಕಟ್ಟಿಸದಿದ್ದರೆ ಇಲ್ಲಿ ತೊಂದರೆ ಆಗ್ತದೆ ಅಂತ. ಅದೇ ನಾವು ಜನಗಳಿಗೆ 2 ನೋಟಿಸ್ ಮಾಡಿ 3ನೇದನ್ನು ಜಪ್ತಿಗೆ ಆದೇಶ ಮಾಡಬೇಕಾಗ್ತದೆ. ಆಗ ಏನಾಗ್ಬೋದು ಹೇಳಿ? ನಿಮ್ಮ ಈ ಪ್ರಶ್ನೆಗೆಲ್ಲ ನಾನು ಹೇಳಿದ್ದು ಏನಿದ್ರು ಜನಗಳು ನಮಗೆ ಏನಾದರೂ ಬೇಕಿದ್ದರೆ ಅದರ ವ್ಯವಸ್ಥೆ ಮಾಡಬೇಕು. ಮತ್ತು ಜನಗಳ ಆ ಸಂದರ್ಭದಲ್ಲಿ ಪ್ರಶ್ನೆ ಇರ್ಬೋದು, ಇಷ್ಟು ದೊಡ್ಡ ಕೋಟಿಗಟ್ಟಲೆದ್ದು ಬಿಲ್ಡಿಂಗ್ ಕಟ್ಟಿದ್ದೀರಿ, ಇದಕ್ಕೆ ಎಲ್ಲಿ ಹಣ ಅಂತ ಕೇಳುವವರಿದ್ದಾರೆ. ನಮ್ಮ ಊರಿನ ಅಭಿವೃದ್ಧಿಗೆ ಬೇಕಾದಂಥ ಒಂದೇ ಒಂದು ರೂಪಾಯಿಯ ಹಣವನ್ನು ಈ ಪಂಚಾಯತ್ನ ನಾವು ಕಟ್ಟಡಕ್ಕೆ ಹಾಕಲೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಂದರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿದ್ದು. ನೀವು ಶ್ರೀಶಕ್ತಿ ಗುಂಪಿನವರು, ಸ್ಥಳೀಯ ಯುವಕರು, ಪಂಚಾಯತ್ನ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಪ್ರಯತ್ನ ಮಾಡಿ, ಅದರಲ್ಲಿ ಸಾಧ್ಯವಾಗದಿದ್ದರೆ 2ನೇ ಹಂತದಲ್ಲಿ ಪಂಚಾಯತನ್ನು ವ್ಯವಸ್ಥೆ ಮಾಡಿಸಿ. ಸರ್, ನಾವು ಪ್ರಯತ್ನ ಮಾಡಲಿಲ್ಲ ಅಂತಲ್ಲ, ಪ್ರಯತ್ನ ಮಾಡ್ತಾ ಇದ್ದೇವೆ. ಶ್ರೀಶಕ್ತಿ ಗುಂಪುಗಳಲ್ಲಿ ಹೇಳ್ತಾ ಇದ್ದೇವೆ. ಅವ್ರು ಹೇಳ್ತಾರೆ ನಮ್ಮ ಮನೆಯ ಅಂಗಳದ ಕಸವನ್ನು ತೆಗಿಲಿಕ್ಕೆ ನಾವು ಜನ ಮಾಡೋದು ಅಂತ. ಇಲ್ಲಿ ಅಂಗನವಾಡಿ ಬಂದು ತೆಗಿಲಿಕ್ಕೆ, ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು ಹೇಗಿದೆ ಈಗಿನ ಮಹಿಳೆಯರು ಹೇಗಿದ್ದಾರೆ ಅಂತೇಳಿ. ಆದ ಕಾರಣ ನಾವು ನಿಮ್ಮ ಗಮನಕ್ಕೆ ತಂದದ್ದು ಅದಕ್ಕೆ. ಇಲ್ಲದ್ರೆ ನಾವು ಕ್ಲೀನ್ ಮಾಡ್ತೇವೆ. ಮತ್ತೆ ನನ್ನ ಅಂಗನವಾಡಿ ಅಂತ ಹೇಳಿದ್ರೆ 12 ಸೆನ್ಸಲ್ಲಿದೆ, ದೊಡ್ಡದಿದೆ. ನಾನು ಮತ್ತೆ ತೆಂಗಿನ ಗಿಡಗಳನ್ನು ಅಡಿಕೆ ಗಿಡಗಳನ್ನೆಲ್ಲ ನೆಟ್ಟಿದ್ದೇನೆ. ಆದರೂ ಸಹ ನೀರು ನಾವೇ ಬಿಡ್ತಾ ಇದ್ದೇವೆ. ಆದರೆ ಒಂದು ಸ್ವಚ್ಛತೆಯನ್ನೊಂದು ಈಗ ಹುಲ್ಲು ಬಂದಿದೆ, ಅದನ್ನೊಂದು ಕ್ಲೀನ್ ಮಾಡಿ ಕೊಡ್ಬೇಕಂತ ಹೇಳಿ ದಯವಿಟ್ಟು ಕೇಳಿಕೊಳ್ತಾ ಇದ್ದೇನೆ ನಾನು. ದಯವಿಟ್ಟು ಮುಂಚೆ ಪಂಚಾಯತ್ ಅಂದರೆ ಬೇರೆ ರೀತಿ ಇತ್ತು. ಮೊನ್ನೆ ಒಂದು ಟ್ರೈನಿಂಗ್ ಆಗಿತ್ತು, ಆ ಟ್ರೈನಿಂಗ್ಗೆ ಅವರು ಬಂದಿದ್ದಾರೆ, ನಿಮಗೂ ಕೂಡ ಮಾಹಿತಿ ಕೊಡ್ಬೋದು. ಇನ್ನು ಪಂಚಾಯತ್ ಅಂದರೆ ಶ್ರೀಶಕ್ತಿ ಗುಂಪಿನವರು ಕೂಡ ಅದರಲ್ಲಿ ಒಂದು ಭಾಗ ಆಗ್ತಾರೆ. ಪಂಚಾಯತ್ ಸದಸ್ಯರಲ್ಲ, ಅಂಗನವಾಡಿ ಟೀಚರ್ಸ್ ಕೂಡ ಅದರ ಒಂದು ಭಾಗ, ಹೆಲ್ಪರ್ಸ್ ಎಲ್ಲರೂ. ಮುಂಚೆ ನಿಮ್ಮದು ಬೇರೆನೇ ಇತ್ತು, ಇವರದ್ದು ಬೇರೆ ಇತ್ತು. ಆ ರೀತಿ ಇಲ್ಲ, ಎಲ್ಲರನ್ನು ಸೇರಿಸಿಕೊಂಡು ಮೊನ್ನೆ ಒಂದು ಟ್ರೈನಿಂಗ್ ಆಗಿತ್ತು. ಅದರ ವಿಸ್ತಾರವಾಗಿ ಇವತ್ತು ಬಂದಿದ್ದಾರೆ, ಅವರು ಆ ವಿಷಯ ಟ್ರೈನಿಂಗ್ ಕೊಡ್ಬೋದು. ನೋಡುವ, ನಮ್ಮ ಪ್ರಯತ್ನ ನಾವು ಮಾಡ್ತೇವೆ. ಅದರೊಟ್ಟಿಗೆ ಇನ್ನು ಜಾಸ್ತಿಯಾಗಿ ನಿಮಗೂ ಕೂಡ ಜವಾಬ್ದಾರಿ ಜಾಸ್ತಿ ಆಗಿದೆ, ನಂತರದಲ್ಲಿ ಅವರು ಹೇಳ್ಬೋದು. ನೋಡುವ, ನಮ್ಮ ಪ್ರಯತ್ನ ಮಾಡುವ. ಮತ್ತು ನೀವು ಗಾರ್ಡನ್ ಹೇಳಿದ ಹಾಗೆ ಸರ್ಕಾರದಿಂದ ಆದೇಶ ಬಂದರೆ 6 ಅಲ್ಲ, ಇನ್ನೊಂದು 7 ಆಗ್ತದೆ. ಇನ್ನೊಂದು ಅಂಗನವಾಡಿ ನಮಗೆ ಆದೇಶ ಆಗಿದೆ. ಹೌದು, ಹಾಂ, ಎಲ್ಲರೂ ಕೂಡ ವ್ಯವಸ್ಥೆ ಮಾಡುವ ಸರ್. ಯಾಕಂದೇಳಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದು ಅದರ ಟ್ರೈನಿಂಗ್ ಬಂದು ನಮ್ಮ ಮೇಲ್ವಿಚಾರಕರು ಶಾಲೆ ಮೇಡಮ್ ಬಂದಿದ್ದಾರೆ, ಅದನ್ನು ಹೇಳ್ಬೋದು ಈಗ ಏನು ಅಂತೇಳಿ. ಆದ ಕಾರಣ ಒಂದು ಕಿನ್ನರ್ ಗಾರ್ಡನ್ ಮತ್ತು ನಮ್ಮದು ಈಗ ಪ್ರೆಸರ್ ಈಗ ಅವರು ನಮಗೆ ಆಗ್ತಾ ಇದ್ದಾರೆ. ಯಾಕೆಂದ್ರೆ ನೀವು ಸ್ಥಳೀಯರಿಂದ ಮಾಡಿಂದ, ಸ್ಥಳೀಯರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಬಡ ಫ್ಯಾಮಿಲಿಗಳೇ ಇರುವುದಲ್ಲಿ. ಆದ ಕಾರಣ ಒಂದು ಹರೇಕಳ ಪಂಚಾಯತಿಯಿಂದ ಒಂದು ಅದನ್ನು ನೀವು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಏನು ಬೇಕು ಏನು ಐಟಮ್ ಅಲ್ಲಿ ಏನೊಂದು ಬೇಕಂತೆ, ಒಂದು 50,000 ಖರ್ಚಿದೆ ಅಂತ ಹೇಳ್ತಾರೆ ಒಂದೊಂದು ಅಂಗನವಾಡಿಗೆ. ಉಳ್ಳಾಳದಲ್ಲಿ 2 ಅಂಗನವಾಡಿ ಮಾಡಿದಾರಂತೆ, ಆದರೆ ಅದಕ್ಕೆ ಒಂದೊಂದು ಅಂಗನವಾಡಿಗೆ 55,000 ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ದಯವಿಟ್ಟು ಅದನ್ನು ನೀವು ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಬಂದ ಕಾರಣ ನೀವು ಅದನ್ನು ಅಂಗನವಾಡಿಗೆ ಹೆಚ್ಚು ಸ್ವಲ್ಪ ಒತ್ತು ಕೊಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಪತ್ರ ಇವರಿಂದ ನಾಗರಿಕ ಪ್ರಜ್ಞೆ ಮತ್ತು ನಾಗರಿಕ ಮೌಲ್ಯಗಳು, ಸರ್ಕಾರಿ ಪ್ರೌಢಶಾಲೆ ನ್ಯೂ ಪಡ್ಪು ಹರೇಕಳ. ಇವರಿಗೆ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹರೇಕಳ.
ಮಾನ್ಯರೇ, ವಿಷಯ ವಿದ್ಯುತ್ ಚಾಲಿತ ನಾಪ್ಕಿನ್ ಬರ್ನರ್ ಒದಗಿಸಿಕೊಡುವ ಕುರಿತು. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ವೈಯಕ್ತಿಕ ಸ್ವಚ್ಛತೆ ಮತ್ತು ಪರಿಸರ ಸ್ವಚ್ಛತೆಯ ದೃಷ್ಟಿಯಿಂದ ನಮ್ಮ ಶಾಲೆಗೆ ವಿದ್ಯುತ್ ಚಾಲಿತ ನಾಪ್ಕಿನ್ ಬರ್ನರ್ ವ್ಯವಸ್ಥೆಯನ್ನು ಮಾಡಿ ಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವಂದನೆಗಳೊಂದಿಗೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು. ನಾವು ನೆಕ್ಸ್ಟ್ ಮೀಟಿಂಗಲ್ಲಿ ಅಂದರೆ ಬೇರೆ ಶಾಲೆಯಾಗಿ ಅಲ್ಲ, ನಮ್ಮ ಹಾಜಬ್ಬರ ಶಾಲೆ, ನಮ್ಮ STMC ಇದರ ಮುಸ್ತಫರು, ನಮ್ಮ ಎಲ್ಲ ಸದಸ್ಯರು ಸೇರಿಕೊಂಡು, ಮುಖ್ಯೋಪಾಧ್ಯಾಯರು ಸೇರಿಕೊಂಡು ಈ ಬಗ್ಗೆ ಚರ್ಚೆ ನಡೆಸಿ ಆದಷ್ಟು ಬೇಗ ಆ ಶಾಲೆಗೆ ಯಾವುದಾದರೂ ದಾನಿಗಳಿಂದ ಅಥವಾ ಎಲ್ಲಿಂದಾದರೂ ನಾವು ನ್ಯಾಪ್ಕಿನ್ ಬರ್ನರ್ನ ವ್ಯವಸ್ಥೆಯನ್ನು ಖಂಡಿತವಾಗಿ ನೆಕ್ಸ್ಟ್ ನಾವು STMC ಸಭೆಯಲ್ಲಿ ಅದನ್ನು ಆದಷ್ಟು ಬೇಗ ನಿಮಗೆ ಕೊಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿಸ್ತೇವೆ. ನೀವು ಮಕ್ಕಳು ಅಂತ ಹೇಳುವಾಗ ನೀವು ಶಾಲೆಯಿಂದ ಬರೋದು ನೋಡಿ, ನಮ್ಮ ಮಕ್ಕಳಿದ್ದಾರೆ, ಎಲ್ಲ ಮಕ್ಕಳಿದ್ದೀರಿ. ಫಸ್ಟ್ ಮಕ್ಕಳು ಗ್ರಾಮ ಸಭೆ ನೋಡಿರ್ಬೋದು, ಗ್ರಾಮ ಸಭೆಯೇ ಬೇರೆ, ಮಕ್ಕಳ ಗ್ರಾಮ ಸಭೆ ಬೇರೆ. ನೀವು ಶಿಸ್ತನ್ನು ಕಾಪಾಡಲೇಬೇಕು, ಡಿಸಿಪ್ಲಿನ್ ಆಗಿರಬೇಕು. ಡಿಸಿಪ್ಲಿನ್ ಆಗಿದ್ದರೆ ಮಾತ್ರ ಅದು ಮಕ್ಕಳ ಗ್ರಾಮ ಸಭೆ ಆಗ್ತದೆ, ಇಲ್ಲಾಂದರೆ ಅದು ಬೇರೆಯೇ ಗ್ರಾಮ ಸಭೆ ಆಗ್ತದೆ. ಹಾಗಾಗಿ ಮಕ್ಕಳ ಗ್ರಾಮ ಸಭೆ ಅಂತ ಹೇಳುವಂಥದ್ದು ಮಾನ್ಯ ಸಭಾಧ್ಯಕ್ಷರು, ನಮ್ಮ ಈ ಒಂದು ಪಂಚಾಯತ್ನ ಅಧ್ಯಕ್ಷರಾಗಿರುವ ಬದ್ರುದ್ದೀನ್ ಫರೀದ್ ನಗರ್ ಅವರೇ, ಹಾಗೂ PDO ಅವರು, ಹಾಗೂ ನಮ್ಮ BIRT ಅವರು, ನಮ್ಮ ಆತ್ಮೀಯರಾದಂಥ ನಾಗರಾಜ್ ಅವರು, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಪಂಚಾಯತ್ ಉಪಾಧ್ಯಕ್ಷರು, ಸದಸ್ಯರುಗಳು, ನನ್ನ ಆತ್ಮೀಯ ವೃತ್ತಿ ಬಾಂಧವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಮಕ್ಕಳೇ, ಹಾಗೂ ಪಂಚಾಯತ್ನ ಎಲ್ಲ ಅಂಗನವಾಡಿ ಶಿಕ್ಷಕಿಯರು, ಆಶಾ ಕಾರ್ಯಕರ್ತರು, ಮತ್ತು ಎಲ್ಲ ಕಿರಿಯ ಅಧಿಕಾರಿಗಳು, ಆರೋಗ್ಯ ಕಿರಿಯ ಅಧಿಕಾರಿಗಳಿದ್ದೀರಿ. ನಿಮ್ಮೆಲ್ಲರೂ ಕೂಡ ವಿಶೇಷವಾಗಿ ವಿಜಯವಾಣಿ ಪತ್ರಿಕೆಯ ಮುಖ್ಯ ವರದಿಗಾರರಾಗಿರುವಂಥ ಅನ್ಸರ್ ಅವರು, ನಮ್ಮ ಹೊಸಕೊರಲ್ ಚಾನೆಲ್ನ ಆಸಿಫ್ ಅವರು, ತಮಗೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ ಒಂದೆರಡು ಮಾತು. ಮಕ್ಕಳ ಸಭೆ ಅಂತ ಹೇಳುವಂಥದ್ದು ನಾನು ತಿಳಿದುಕೊಂಡ ಹಾಗೆ ಈ 18 ವರ್ಷದ ಕೆಳಗಿನ ಮಕ್ಕಳಿಗೆ ಅವರ ಆಚಾರ ವಿಚಾರಗಳು, ಅಭಿಪ್ರಾಯಗಳು, ಸಲಹೆಗಳು, ಸೂಚನೆಗಳು ಮತ್ತು ಮಕ್ಕಳ ಹಕ್ಕು ಅಂತ ಇದೆ. ಅವುಗಳನ್ನು ಇಲ್ಲಿ ತಿಳಿಯಪಡಿಸುವಂಥದ್ದು, ಅಭಿಪ್ರಾಯಗಳನ್ನ ಹೇಳುವಂಥದ್ದು, ನಿಮ್ಮ ಅಭಿಪ್ರಾಯ ಸಲಹೆಗಳನ್ನ ಕೇಳುವಂಥದ್ದು, ಸಲಹೆಗಳನ್ನ ಕೊಡುವಂಥದ್ದು, ನಿಮ್ಮ ಶಾಲೆಯಲ್ಲಿ ಆಗಿರ್ಬೋದು, ಬರುವ ದಾರಿಯಲ್ಲಿ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ಅನ್ಯಾಯಗಳು, ಮಕ್ಕಳ ಹಕ್ಕು ಅಲ್ಲಿ ಬರ್ತದೆ. ಏನು ನಡೆದ್ರೂ ಕೂಡ ಅದನ್ನ ಹೇಳಬೇಕು. ನೀವು 14 ವರ್ಷದ ಕೆಳಗಿನ ಮಕ್ಕಳು ಬಹಳ ಅದಕ್ಕೆ ತಪ್ಪುಗಳು ನಡೆದ್ರೆ ನೇರವಾಗಿ ಜೈಲಿಗೆ ಹಾಕ್ಬೋದು, ಅಷ್ಟು ಇದಿದೆ. ನಿಮ್ಮನ್ನ ಮೈ ಮುಟ್ಲಿಕ್ಕಿಲ್ಲ ಹುಡುಗಿಯರಾದ್ರೆ, ಆಯ್ತಾ? ಅದಕ್ಕೆ ಬೇರೆ ಬೇರೆ ಕಾನೂನುಗಳು ತುಂಬ ಇದೆ. ಇದೆಲ್ಲವನ್ನು ಕೂಡ ಕೆಲವು ಅನ್ಯಾಯಗಳು ನಿಮಗೆ ಗೊತ್ತಿಲ್ಲದೆ ಆಗಿರಬಹುದು, ಅದೆಲ್ಲವನ್ನು ಕೂಡ ಈ ಗ್ರಾಮ ಸಭೆಯಲ್ಲಿ ನೀವು ಹೇಳಬೇಕು. ಅದನ್ನು ನೀವು ಹೇಗೆ ತಾಯಿಯಲ್ಲಿ ಹೇಳ್ತಿರೋ ಅದೇ ರೀತಿಯಲ್ಲಿ ಕೆಲವು ವಿಷಯಗಳನ್ನು, ಪಬ್ಲಿಕ್ ಆಗಿ ನಡೆದಿರುವಂಥ ಕೆಲವೊಂದು ಅನ್ಯಾಯಗಳನ್ನು, ಮತ್ತು ನಿಮ್ಮ ಶಾಲೆಯಲ್ಲಿ ಯಾವುದೋ ಕುಂದುಕೊರತೆಗಳು ಆಗಿರುವಾಗ, ಸಮಸ್ಯೆಗಳು ಇರ್ಬೋದು, ಏನೇ ಸಮಸ್ಯೆಗಳು ಆಗಿರ್ಬೋದು. ಈಗ ಬೇರೆ ಬೇರೆ ಸಮಸ್ಯೆಗಳು ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮ ನ್ಯೂ ಪಡುಪಣ ಆಗ್ಬೋದು, ಹರೇಕಳಾಗ್ಬೋದು, ರಾಜ್ಯಗುಡ್ಡೆ ಆಗಿರ್ಬೋದು, ಎಲ್ಲ ಮಕ್ಕಳು ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ರಿ. ತುಂಬ ಮಕ್ಕಳು ಮೈಕಲ್ಲಿ ಹಿಡಿದುಕೊಂಡು ಸ್ವಲ್ಪ ನೆಗಾಡ್ತಾ ಇದ್ರು ಅಲ್ವಾ? ಅದೇನೇ ಇರಲಿ, ಆದರೂ ನೀವು ಸಮಸ್ಯೆಗಳನ್ನ, ನಿಮಗೆ ಆಗಿರುವಂಥ ಅನ್ಯಾಯಗಳನ್ನ, ತೊಂದರೆಗಳನ್ನ ಇಲ್ಲಿ ವ್ಯಕ್ತಪಡಿಸಿದ್ರಿ ನೋಡಿ. ಬಹಳ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಅಧ್ಯಕ್ಷರು ಕೂಡ ಅದಕ್ಕೆ ತಾನಿಗೆ ಆದಷ್ಟು ಒಂದು ಮನವಿಯನ್ನು, ಅದಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಇದು ಗ್ರಾಮ ಸಭೆಯ ಒಂದು ಲಕ್ಷಣಗಳು. ನಾವು ಆಗುವಂತ ಏನೇ ಆಗಿರ್ಬೋದು, ನೀವು ಹೇಳಿದಿರಿ, ಅದಕ್ಕೆ ಖಂಡಿತ ಇಲ್ಲಿ ಏನಾದರೂ ಒಂದು ಪರಿಹಾರ ಸಿಗ್ತದೆ ಅಂತ ನೀವು ಹೇಳ್ತೀರಿ. 100ಕ್ಕೆ 100 ಪರಿಹಾರ ಸಿಗ್ತದೆ. ಅದರ ಬಗ್ಗೆ ಕೂಡ ನನಗೆ ಖಂಡಿತ ಒಂದು ನಮ್ಮ ಸಮಸ್ಯೆಗಳನ್ನ ಇಲ್ಲಿ ನೀವು ಅಹವಾಲ್ ಮುಖಾಂತರ ಕೊಡ್ತೀರಿ, ಮನವಿಯನ್ನು ಕೊಡ್ತೀರಿ. ಅದಕ್ಕೆ ಖಂಡಿತ ಮುಂದಿನ ಗ್ರಾಮ ಸಭೆಯೊಳಗೆ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಅದಕ್ಕೆ ಆದಷ್ಟು ಪರಿಹಾರವನ್ನ ಕೊಡೋಣ ಅಂತ ಹೇಳಿದ್ದಾರೆ. ಮಕ್ಕಳಿಗೆ ಹೇಳುವಂಥದ್ದು ಇಷ್ಟೇ, ಇದು ಪಂಚಾಯತ್ ಅಂತ ಹೇಳುವಂಥದ್ದು ಯಾರ್ದಲ್ಲ, ನಮ್ಮದೇ, ನಮ್ದೆಲ್ಲ ಸೇರಿಕೊಂಡು ಇದು ಪಂಚಾಯತ್ ಅಲ್ವಾ? ನಮ್ಮ ಪಂಚಾಯತ್ ನಮ್ಮ ಸೊತ್ತು, ಅದು ಇದು ಅಧ್ಯಕ್ಷರ ಸೊತ್ತು ಅಂತಲ್ಲ. ಅಧ್ಯಕ್ಷರು ನಮ್ಮ ಯಾರವರು? ಪಂಚಾಯತ್ ಅಂದ್ರೆ ಕೇವಲ ಪಂಚಾಯತಿಗೆ ಅಧ್ಯಕ್ಷರಲ್ಲ, ಇಡೀ ಹರೇಕಳ ಗ್ರಾಮಕ್ಕೆ ಅಧ್ಯಕ್ಷರು ಅವರು ಅಲ್ವಾ? ನಮ್ಮ ಕಷ್ಟಗಳನ್ನ, ಸುಖಗಳನ್ನ ಹಂಚಿಕೊಳ್ಳಿಕ್ಕೆ ಇದು ಸರಿಯಾದ ವೇದಿಕೆ. ಹಾಗಾಗಿ ಈ ಪಂಚಾಯತ್ ಅನ್ನುವಂಥದ್ದು ಹೊಸತ್ತು, ನಿಮಗೆಲ್ಲ ಗೊತ್ತಿದೆ. ಈ ಪಂಚಾಯತ್ ತುಂಬಾ ವರ್ಷಗಳ ಕಾಲ ಹಲವಾರು ಪಂಚಾಯತ್ ಹೋರಾಟ ಮಾಡಿ ಕೂಡ ಪಂಚಾಯತ್ ಕಟ್ಟಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇವತ್ತು ಹರೇಕಳ ಗ್ರಾಮ ಪಂಚಾಯತ್ ನಲ್ಲಿ ಒಂದು ವ್ಯವಸ್ಥಿತವಾದಂತ ಒಂದು ಪಂಚಾಯತ್ ಆಗಿದೆ. ಅದು ನಮ್ಮ ಶಾಸಕರಾಗಿರ್ಬೋದು, ನಮ್ಮ ಬದ್ರುದ್ದೀನ್ ಅವರಾಗಿರ್ಬೋದು, ಮತ್ತೆ ಪಂಚಾಯತ್ ಸದಸ್ಯರಾಗಿರ್ಬೋದು, ಈ ಊರಿನವರು ಎಲ್ಲರೂ ಕೂಡ ಸಹಕಾರ ಕೊಟ್ಟ ಕಾರಣ
ವಾತಾವರಣ ಬಹಳ ಅದ್ಭುತವಾದಂಥ ಇಡೀ ಜಿಲ್ಲೆಯಲ್ಲೇ ಒಂದು ಹೇಳಿಕೊಳ್ಳುವಂಥ ಒಂದು ಪಂಚಾಯತ್ ನಮ್ಮ ಈ ಒಂದು ಸೌಭಾಗ್ಯ ಅಂತ ಹೇಳ್ಬೋದು, ಅರೇಕಳ ಗ್ರಾಮ ಪಂಚಾಯತ್ ವಿಶೇಷವಾಗಿ. ಹೌದು, ಮತ್ತೊಂದು ನಿಮ್ಮ ನೋಡಿರ್ಬೋದು ಇಲ್ಲಿ ನೋಡಿ, ಮಕ್ಕಳಿಗೆ ಪೂರಕವಾದಂಥ ವಾತಾವರಣ ಈ ಪಂಚಾಯತಲ್ಲಿ ಇದೆ. ನೀವೇನು ಇವತ್ತು ಸಮಸ್ಯೆಗಳನ್ನ ಹೇಳಿದಿರಿ, ಬಟ್ ಅದರೊಂದಿಗೆ ಈ ಪಂಚಾಯತಿಯಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ನಾವು ಮಕ್ಕಳು ವಂಚಿತರಾಗಬಾರ್ದು. ಮಕ್ಕಳೇ, ನಿಮಗೆ ನಾನು ಹೇಳುವಂಥದ್ದು, ಇಲ್ಲಿ ಒಳ್ಳೆ ಪುಸ್ತಕಗಳು ಉಂಟು. ಈಗ ಹೋಗುವಾಗ ನೀವು ಟೀಚರ್ ಸಮೇತ ನೀವು ಒಂದು ಗ್ರಂಥಾಲಯಕ್ಕೆ ಭೇಟಿ ಕೊಡಬೇಕು. ನೀವು ಭೇಟಿ ಕೊಟ್ಟು ಎಲ್ಲ ಪುಸ್ತಕಗಳನ್ನು ಒಮ್ಮೆ ನೋಡಿಕೊಂಡು ಹೋಗಿ, ಯಾವ ರೀತಿಯ ಪುಸ್ತಕಗಳು ಇವೆ ಅಂತ. ತುಂಬಾ ಮಕ್ಕಳಿಗೆ ಇವತ್ತು ಪುಸ್ತಕ ಓದುವಂಥ ಗುಣವನ್ನೇ ಬಿಟ್ಟಿದ್ದಾರೆ. ಈ ಮೊಬೈಲ್ ಬಂದು ಉಂಟಲ್ಲ, ತುಂಬಾ ಮಂದಿ ಹಾಳಾಗಿ ಹೋಗಿದ್ದಾರೆ. ವಿಶೇಷವಾಗಿ ಮೊದಲಿನ ಸಾಹಿತಿಗಳು, ಕವಿಗಳೆಲ್ಲ ಪುಸ್ತಕವನ್ನು ಓದಿ 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 ಕವಿತೆ ಬರೆದದ್ದು, ಕವನ ಬರೆದದ್ದು, ಕಾದಂಬರಿಗಳು ಬರೆದದ್ದು ಎಲ್ಲ ಬರೆದದ್ದು. ನಾವು ಎಲ್ಲಿ ಬರಿತೇವೆ? ನಾವು ಈ ಮೊಬೈಲ್ ನೋಡಿಬಿಟ್ಟು ಇದರಲ್ಲಿ ದೊಡ್ಡ ಯುಗ ಉಂಟು ಅಂತ ಹೇಳಿಬಿಟ್ಟು ಈ ಬರೆಯುವಂಥದ್ದು, ಓದುವ ಗುಣವನ್ನೇ ನಾವೀಗ ಬಿಟ್ಟಿದ್ದೇವೆ. ದಯವಿಟ್ಟು ಇದನ್ನು ನೀವು ಬಹಳ ಚಿಂತನೆ ಮಾಡಬೇಕು ಮಕ್ಕಳೇ. ಪ್ರತಿಯೊಬ್ಬರು ಕೂಡ ಕುಳಿತುಕೊಂಡು 5 ನಿಮಿಷ ಯೋಚನೆ ಮಾಡಬೇಕು. ನಮ್ಮ ತಿಳುವಳಿಕೆ ಮಟ್ಟ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಓದಬೇಕು, ಎಷ್ಟು ಪುಸ್ತಕಗಳನ್ನು ಪ್ರತಿಯೊಂದು ದಿನ ಓದಬೇಕು, ಯಾವ ರೀತಿ ಓದಬೇಕು ಎನ್ನುವಂಥದ್ದು ಬಹಳ 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 ಇಂಪಾರ್ಟೆಂಟ್. ನೋಡಿ, ಓದುವುದನ್ನು ನೀವು ಸಾಲ ಕೊಟ್ಟು ತಗೊಳ್ಳಿಕ್ಕೆ ಆಗ್ತದಾ? ಸಾಧ್ಯ ಇದೆಯಾ? ನೀವು ಒಳ್ಳೆಯ ಗುಣಗಳನ್ನ ಸಾಲ ಕೊಟ್ಟು ಪಡೀಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ ಅಲ್ವಾ? ಇದೆರಡು ಬಹಳ ಇಂಪಾರ್ಟೆಂಟ್. ಒಂದು ಓದುವಂಥದ್ದು ಪ್ರತಿದಿನ ಓದಬೇಕು. ಕೇವಲ ಪಠ್ಯ ಪುಸ್ತಕವನ್ನು ಮಾತ್ರ ಓದುವುದಲ್ಲ, ನಮ್ಮ ಏಕಾಗ್ರತೆಯ ಮಟ್ಟವನ್ನು, ನಮ್ಮ ಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಂದ್ರೆ ನೀವು ಓದಲೇಬೇಕು. ಇವತ್ತು ನೀವು PDO ಆಗಿರ್ಬೋದು, PDO ಅಧಿಕಾರಿಗಳಿದ್ದಾರೆ ಅಲ್ವಾ, KS, IAS, IPS ಮಾಡಿದ ಅಧಿಕಾರಿಗಳು ಇರ್ತಾರೆ, ಜಿಲ್ಲಾಧಿಕಾರಿಗಳು ಆಗಿರ್ತಾರೆ. ನಿಮಗೆ ಒಂದು ಆಸೆ ಇರ್ಬೋದು, ನಾನು ಕೂಡ ಯಾಕೆ ಜಿಲ್ಲಾಧಿಕಾರಿಗಳಾಗಬಾರ್ದು? ಅದಕ್ಕೆ ಏನು ಓದಬೇಕು ಅಲ್ವಾ? ಪಠ್ಯಪುಸ್ತಕದಲ್ಲಿ ಬರ್ತದೆ? ಅದು ಬರುವುದಿಲ್ಲ. ಅದು ಪರೀಕ್ಷೆಗೋಸ್ಕರ ನೀವು ಓದುವಂಥದ್ದು. ಬಟ್ ನೀವು ದೊಡ್ಡ ದೊಡ್ಡ ತಹಸೀಲ್ದಾರ್ ಆಗಬೇಕು, IAS ಅಧಿಕಾರಿ, IPS ಇದೆಲ್ಲ ಆಗಬೇಕು ಅಂದ್ರೆ ನಿಮಗೆ ಜನರಲ್ ನಾಲೆಜ್ ಅನ್ನೋ ಸಾಮಾನ್ಯ ಜ್ಞಾನಗಳು ನಿಮಗೆ ಬೇಕು ಅಲ್ವಾ? ಇದೆಲ್ಲ ಬೇಕು. ಎಲ್ಲಿ ಸಿಗ್ತದೆ ಅಂತಂದ್ರೆ ನೀವು ಹುಡುಕೊಂಡು ನೀವು ಹೋಗ್ಬೇಕು. ನಿಮ್ಮ ಹತ್ರ ಬರುವುದಲ್ಲ, ಅದು ನಾವು ಹುಡುಕೊಂಡು ಹೋಗ್ಬೇಕು. ಒಳ್ಳೇದು ಸಿಗ್ಬೇಕು ಅಂತಾದ್ರೆ ನಾವು ಹುಡುಕ್ಬೇಕು, ಕಷ್ಟಪಡಬೇಕು. ಹಾಗಾಗಿ ಈ ಪಂಚಾಯತಿಗೆ ಬನ್ನಿ, ಫ್ರೀ ಇರುವಾಗ ಎಲ್ಲ ಪಂಚಾಯತಿಗೆ ಬನ್ನಿ, ಫ್ರೀಯಾಗಿ ಪುಸ್ತಕ ಇದೆ, ಒಳ್ಳೆ ರೀತಿಯಲ್ಲಿ ಓದಿ. ಮುಂದುಗಡೆ ನೋಡಿ, ಒಳ್ಳೆಯ ಒಂದು ಏನಿದೆ ಎಂತದು ಎಂತಂತೆ ಗಾರ್ಡನ್ ಇದೆ ಅಲ್ವಾ? ಎಷ್ಟು ಒಳ್ಳೇದಿದೆ, ಚೆನ್ನಾಗಿಲ್ವಾ? ಅದನ್ನು ನೋಡಿ ಖುಷಿ ಪಡ್ಬೇಕು ನೀವು. ಅದನ್ನು ಹಾಳು ಮಾಡೋದಲ್ಲ, ಅದನ್ನು ಕಿತ್ತು ಬಿಟ್ಟು ಬಿಸಾಡೋದಲ್ಲ. ನಮ್ಮ ಶಾಲೆಯಲ್ಲೆಲ್ಲ ಕೆಲವು ಮಕ್ಕಳಿದ್ದಾರೆ, ಏನಾದ್ರು ಸಸಿ ನೆಟ್ರೆ ಅದನ್ನು ತೆಗೆದು ಮೇಲೆ ಬಿಸಾಡೋದು, ಅಲ್ಲಿ ಉಗುಳಿ ಬಿಟ್ಟು ಹೋಗುವಂಥದ್ದು ಅಲ್ವಾ? ಇದೆಲ್ಲ ನಡೀತದೆ. ಇದೆಲ್ಲ ನಾವೇನು ಮಾಡಬೇಕು? ಪಂಚಾಯತ್ ಹೇಳುವಂಥದ್ದು ನಮ್ಮ ಮನೆಯ ರೀತಿಯಲ್ಲಿ ಅದನ್ನು ನಾವು ಬೆಳೆಸಬೇಕು, ಉಳಿಸಬೇಕು, ರಕ್ಷಣೆ ಮಾಡಬೇಕು. ಈ ಕೆಲಸವನ್ನು ಕೂಡ ವಿದ್ಯಾರ್ಥಿಗಳಾದವರು ಮಾಡಬೇಕು. ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಕೂಡ ನೀವು ಬಹಳ ಒಳ್ಳೆ ರೀತಿಯಲ್ಲಿ ಇವತ್ತು ಪ್ರಶ್ನೆಗಳನ್ನ ಕೇಳಿದಿರಿ ಅಲ್ವಾ? ಆ ಪ್ರಶ್ನೆ ಕೇಳುವಾಗ ಒಂದು ನೀವು ನೆನಪಿಡಬೇಕು, ಒಂದು ಮೈಕ್ ಹಿಡಿಯುವಂತ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹಿಡಿಬಾರ್ದು ಮೈಕ್. ಯಾವ ನೋಡಿ, ಇಲ್ಲಿ ಹಿಡಿದ ಕೂಡಲೇ ಏನಾಯ್ತು ನೋಡಿದ್ರಾ? ಸೌಂಡ್ ಎಲ್ಲ ಬದಲಾವಣೆ. ಅದಕ್ಕೆ ಮೈಕನ್ನೇ ಇಲ್ಲಿ ಹಿಡಿಬೇಕು. ಒಂದು. ಎರಡನೇದು, ಇದನ್ನು ಹೊಡಿಬಾರ್ದು. ಡಬ್ಬ ಹೊಡೆದ್ರೆ ಇದು ಹೋಗ್ತದೆ ಅಲ್ವಾ? ಇದು ಭಯಂಕರ ಸೆನ್ಸಿಟಿವ್ ಅಲ್ವಾ? ನೀವು ಹಲೋ ಅಂತ ಹೇಳಿದ್ರೆ ಕೇಳ್ತದೆ, ಅಷ್ಟೇ ಸಾಕು. ಇದನ್ನು ಡಬ್ಬ ಹೊಡೆದು ಸರಿ ಉಂಟಾ ಅಂತ ಮತ್ತೆ ಇನ್ನು ಹಾಳು ಮಾಡಿ ಹಾಕೋದಲ್ಲ. ಒಂದೆರಡು. ಮೂರನೇದು, ಮಾತಾಡುವಾಗ ನೇರವಾಗಿ ನಿಂತು ವಿಷಯವನ್ನ ಕರೆಕ್ಟಾಗಿ ಅರ್ಥವಾಗುವ ರೀತಿಯಲ್ಲಿ ಪ್ರಸ್ತಾಪ ಮಾಡಬೇಕು. ಅರ್ಥ ಆಯ್ತಾ? ನಿಮ್ಮಲ್ಲಿ ವಿಷಯ ಉಂಟು, ಜ್ಞಾನ ಇದೆ, ಎಲ್ಲವೂ ಇದೆ, ಆ ಪ್ರಸ್ತುತಪಡಿಸುವಂತ ಗುಣ ಉಂಟಲ್ಲ, ಅದು ವೆರಿ 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 ಇಂಪಾರ್ಟೆಂಟ್. ಕೆಲವರು ಬರೆದುಕೊಂಡು ಬಂದಿದ್ದೀರಿ, ಅದನ್ನು ಸ್ಪಷ್ಟವಾಗಿ ಓದುವಂತ ಆ ಅಕ್ಷರಗಳು ಒಂದು ಬಿಡದೆ ಸ್ಪಷ್ಟವಾಗಿ ಮೊದಲಿಂದ ಅಂತಿಮವಾಗಿ ಓದುವಂತ ಗುಣವನ್ನು ಕೂಡ ನಾವು ಅಳವಡಿಸ್ಕೊಂಡ್ರೆ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗ್ತೀರಿ, ಉತ್ತಮ ನಾಯಕತ್ವವನ್ನ ಬೆಳೆಸ್ಕೊಳ್ತೀರಿ, ಒಳ್ಳೆಯ ವ್ಯಕ್ತಿತ್ವ ವಿಕಸನ ಆಗ್ತದೆ ನಿಮ್ದು ಅಂತ ಹೇಳ್ಕೊಳ್ತಾ, ವಿಶೇಷವಾಗಿ ನಮ್ಮ ಪಂಚಾಯತಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಮಕ್ಕಳೇ. ನಾನು ಪ್ರತಿ ಬಾರಿ ಕೂಡ ಕೆಲವೊಮ್ಮೆ ಹೇಳಲಿಕ್ಕೆ ಉಂಟು, ನಮ್ಮ ಪಂಚಾಯತ್ ಅಂತ ಹೇಳಿದರೆ ಅದು ಹೇಗಿರಬೇಕು? ಅದು ಊರಿಗೆ ಉಪಕಾರಿಯಾಗಿರ್ಬೇಕು ಅಲ್ವಾ? ಅದನ್ನ ಉಪಕಾರವನ್ನ ನಾವು ಜನಗಳು ಕೂಡ ಮರೆಯಬಾರ್ದು. ಇದು ಇವತ್ತು ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ಪಂಚಾಯತ್ ಆಗಿದೆ. ಕೆಳಗಡೆ ನಮ್ಮ ತ್ಯಾಜ್ಯ ವಿಲೇವಾರಿ ಘಟಕ ಆಗಿದೆ, ಆ ಕಡೆ ಒಂದು ಒಳ್ಳೆಯ ಆಸ್ಪತ್ರೆ ಆಗಿದೆ. ನೋಡಿ, ಇವತ್ತು ಆಸ್ಪತ್ರೆಗೆ ನೀವು ಹೋಗಿ ಕೆಲವು ಆಸ್ಪತ್ರೆಯಲ್ಲಿ ಕ್ಯೂ ನಿಲ್ಬೇಕು. ಇವತ್ತು ಕೆಲವು ಆಸ್ಪತ್ರೆಯಲ್ಲಿ ಹೋದ್ರೆ ನಿಮ್ಮ ಫಸ್ಟಿಗೆ ಹೋಗಿ 15 ರೂಪಾಯಿ ಕಟ್ಟು ಎಂತ ತಗೊಳ್ಬೇಕು? ಅಡ್ಮಿಷನ್ ಆಗಬೇಕಾದ್ರೆ ಅರ್ಧ ಗಂಟೆ ಅಳೆದಾಡಬೇಕು ಅಲ್ವಾ? ಅಲ್ಲಿ ಅರ್ಧ ಜೀವ ಇದ್ದದ್ದು ಸಂಪೂರ್ಣ ಜೀವ ಹೋಗ್ತದೆ. ಅಂತ ಆಸ್ಪತ್ರೆಗಳು ತುಂಬಾ ಇದೆ ನಮ್ಮಲ್ಲಿ ಅಲ್ವಾ? ಇವತ್ತು ಯಾಕೆಂದ್ರೆ ಫಸ್ಟ್ ಮೂಲಭೂತವಾಗಿ ಮನುಷ್ಯನಿಗೆ ಒಂದು ಸಣ್ಣ ಆಸ್ಪತ್ರೆ ಹತ್ತಿರ ಇರಬೇಕು. ಸಣ್ಣ ಪುಟ್ಟದಕ್ಕೂ ನಾವು ಓಡುದಲ್ಲ, ಮನೆ ಹತ್ತಿರನೇ ಇದ್ರೆ, ಶಾಲೆ ನಮ್ಮ ಹತ್ತಿರನೇ ಇದೆ, ನೋಡಿ ಒಳ್ಳೆ ಆಸ್ಪತ್ರೆ ಆಗಿದೆ ಅಲ್ವಾ? ಇದಕ್ಕೆ ನಾವು ಅಭಿನಂದನೆ ನಾವು ಪಟ್ಕೊಳ್ಬೇಕು. ನಮ್ಮ ಗ್ರಾಮಸ್ಥರು ಎಲ್ಲರೂ ಕೂಡ ನಮ್ಮ ಬೆನ್ನ ಹಿಂದೆ ನಾವು ತಟ್ಟಿಕೊಳ್ಬೇಕು. ನಮ್ಮ ಅರೇಕಳ ಗ್ರಾಮದಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದಂತಹ ಆಸ್ಪತ್ರೆ ಇದೆ, ತ್ಯಾಜ್ಯ ವಿಲೇವಾರಿ ಘಟಕ ಇದೆ, ಒಂದು ಒಳ್ಳೆಯ
ಸಭಾಂಗಣ ಇದೆ ನೋಡಿ, ಇದೆಲ್ಲ ಕಾರ್ಯಕ್ರಮ ಮಾಡಬೇಕು ನಮ್ಮದು ಇದು. ನೀವು ಪಂಚಾಯತ್ ಅಧ್ಯಕ್ಷರ ಅಥವಾ ಪಿ ಡಿ ಅವ್ರ ಹತ್ರ ಕೇಳಿದ್ರೆ ನಿಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಶಾಲೆಯ ಕಾರ್ಯಕ್ರಮ ಎಲ್ಲದೂ ಕೂಡ ಈ ಸಭಾಂಗಣವನ್ನ ಉಪಯೋಗ ಮಾಡಿಕೊಳ್ಬಹುದು. ಹಾಗೆ ಒಂದೊಳ್ಳೆಯ ಬ್ರಿಡ್ಜ್ ಆಗಿದೆ. ಈ ಕಡೆಯಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ 10 ನಿಮಿಷದಲ್ಲಿ ನಾವು ಮಂಗಳೂರು ಮುಟ್ಲಿಕ್ಕೆ ಆಗ್ತದೆ. ಇದೆಲ್ಲ ಒಳ್ಳೆ ಸೌಲಭ್ಯಗಳು ಇವತ್ತು ಹರೇಕಳದಲ್ಲಿ ಇದೆ. ನಾವು ಹರೇಕಳವನ್ನ ನೀವು ಮೊದಲೆಲ್ಲ ಎಂತ ಹೇಳ್ತಾ ಇದ್ದೆವು, ಯಾವುದಕ್ಕೂ ಆಗುದಿಲ್ಲ, ಸರಿಯಾದ ಬಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಇದ್ದೆವು. ಈಗ ಒಂದು ಒಳ್ಳೆ ಮಟ್ಟಕ್ಕೆ ಬಂದಿದೆ ನೋಡಿ. ಹರೇಕಳ ಎಲ್ಲಿ ಬಂದಿದೆ ಅಲ್ವಾ? ಎಲ್ಲ ಪಂಚಾಯತಿಗಳಿಗೆ ಒಂದು ಮಾದರಿ ಪಂಚಾಯತ್ ಆಗಿ ಬಂದಿದೆ, ಮಾದರಿ ಊರಿನಾಗೆ ನಮ್ಮ ಹರೇಕಳ ಬಂದಿದೆ. ಹಾಗಾಗಿ ಇಲ್ಲಿ ಕಸವನ್ನ ಬಿಸಾಡುವಂಥದ್ದು ಅದು ಕೂಡ ಬಹಳ, ಅವರು 2-3 ಸತಿ ಪ್ರಶ್ನೆ ಕೇಳಿದ್ರು. ನಿಜವಾಗಿ ಕಸ ಬಿಸಾಡಬಾರ್ದು, ಅದು ಫೋಟೋ ತೆಗೆದವರಿಗೆ ಅದು ನಿಜವಾಗಿ ಮಡಿಕೇರಿಯೆಲ್ಲ ಒಂದು 5-6 ಮಂದಿ ಸೇರಿಕೊಂಡು ಪೆಟ್ಟು ಕೊಡ್ತಾ ಇದ್ರು, ಗೊತ್ತಾಯ್ತಾ? ದೊಡ್ಡ ದೊಡ್ಡ ಆಫೀಸರ್ಸ್ ಕಾರ್ ತಂದು ನಿಲ್ಲಿಸಿ ಕಸವನ್ನು ಬಿಸಾಡುವಾಗ ಅಲ್ಲೇ ಹಿಡಿದು ಬಿಟ್ಟು ಕಾಲರ್ನ ಹಿಡಿದು ಸರಿ ಕೆಪ್ಪೆಗೆ ಬಿಡ್ತಿದ್ರು 4 ಮಂದಿ. ಅದು ಒಂದು ಟೀಮ್ ಆಗಿ ವರ್ಕ್ ಮಾಡ್ತದೆ. ನೀವು ಹೊಡಿಲಿಕ್ಕೆ ಹೋಗ್ಬೇಡಿ, ನೀವು ಹೊಡೆಯುವುದು ಬಡಿಯುವುದು ನಮ್ಮ ಧರ್ಮ ಅಲ್ಲ. ಆದ್ರೂ ನಾವು ಆಲೋಚನೆ ಮಾಡ್ಬೇಕು, ಥಿಂಕ್ ಮಾಡ್ಬೇಕು. ಯಾಕಂದ್ರೆ ಕಸವನ್ನ, ನನ್ನ ಕಸ ಅದ್ಯ ಇವರು ಹೇಳಿದ್ರು ಪಿ ಡಿ ಅವರು ಚಂದ ಮಾಡಿ, ನಮ್ಮ ಹೊಣೆ ಅದನ್ನು ನಾವು ರಕ್ಷಣೆ ಮಾಡ್ಬೇಕು. ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್ ಅನ್ನು ಬೇರೆ ಮಾಡ್ಬೇಕು. ಹಾಲಿದ್ದು ಪ್ಯಾಕೆಟ್ ಇದ್ರೆ ಅದನ್ನು ಸಪರೇಟ್ ತೆಗೆದಿಡ್ಬೇಕು, ಅದಕ್ಕೂ ಹಣ ಸಿಗ್ತದೆ. ಅದಕ್ಕೂ ಶ್ರೀನಿವಾಸ್ ಶೆಟ್ಟಿ ಅವರು ಅಂತ ಒಳ್ಳೆ ಸಂಪನ್ಮೂಲ ವ್ಯಕ್ತಿ ಇದ್ದಾರೆ, ನಿಮ್ಮ ಶಾಲೆಗೆ ಕರೆಸಿ ಅದರ ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಟಾಕ್ ಕೊಡ್ತಾರೆ. ಕಸದಿಂದ ಏನು ಮಾಡಬಹುದು, ಕಸದಿಂದ ಎಷ್ಟು ಲಾಭಗಳನ್ನ ಗಳಿಸುವಂತ ಪಂಚಾಯತ್ಗಳಿವೆ, ವ್ಯಕ್ತಿಗಳಿದ್ದಾರೆ ಎಂಬುದರ ಬಗ್ಗೆ ಎಲ್ಲ ಹೇಳ್ತಾರೆ. ಹಾಗಾಗಿ ಇದೆಲ್ಲ ನಾವು ಸೌಲಭ್ಯಗಳನ್ನ ಉಪಯೋಗ ಮಾಡಿಕೊಳ್ಳೋಣ. ನಾವು ನಮ್ಮ ಮನೆಯನ್ನ ರಕ್ಷಣೆ ಮಾಡೋಣ, ನಮ್ಮ ಶಾಲೆಯನ್ನ ರಕ್ಷಣೆ ಮಾಡೋಣ. ಹೋಗುವ ಬರುವ ದಾರಿಯಲ್ಲಿ ಆದಷ್ಟು, ಈಗಾಗಲೇ ಅಧ್ಯಕ್ಷರು ಒಂದು ಮಾತು ಹೇಳಿದ್ರು, ಮಕ್ಕಳೇ ಬಿಸಾಡಿದ್ರು ಅಂತ. ನಾವು ಮಕ್ಕಳು ಯಾರಿಗೂ, ತಂದೆ ತಾಯಿ ಬಿಸಾಡಿದ್ರು ಕೂಡ ನೀವು ಹೇಳ್ಬೇಕು, ಬಿಸಾಡ್ಲಿಕ್ಕಿಲ್ಲ, ಅಲ್ಲಿ ಬಿಸಾಡ್ಲಿಕ್ಕೆ ಇಲ್ಲ, ಬೆಲೆಗೆ ಕೊಂಡೋಗಿ ಬಿಸಾಡ್ಲಿಕ್ಕಿಲ್ಲ ಅಂತ ನೀವು ಮನೆಯಲ್ಲೇ ಹೇಳಬೇಕು. ಅರ್ಥ ಆಯ್ತಾ? ಈ ರೀತಿಯಲ್ಲಿ ನಾವೆಲ್ಲ ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ರೂಪುಗೊಳ್ಳೋಣ ಅಂತ ಹೇಳ್ಕೊಳ್ತಾ, ವಿಶೇಷವಾಗಿ ಮೊದಲ ಸಭೆ, ಅದಕ್ಕೆ ನನಗೂ ಅವಕಾಶ ಸಿಕ್ಕಿದೆ, ವಿಶೇಷವಾದ ಧನ್ಯವಾದಗಳನ್ನ ಪಂಚಾಯತಿಗೆ ಸಲ್ಲಿಸಬೇಕು. ನೀವು ಕೂಡ ಪ್ರತಿಯೊಬ್ಬರು ಕೂಡ ಖುಷಿ ಪಡಬೇಕಾದ, ಸಂಭ್ರಮ ಪಡಬೇಕಾದ ದಿನ ಇವತ್ತು. ಯಾಕಂದ್ರೆ ಮೊದಲ ಗ್ರಾಮ ಸಭೆ, ಮೊದಲ ಸಭಾಂಗಣದಲ್ಲಿ ನೀವೆಲ್ಲ ಮಕ್ಕಳಾಗಿ ಇಲ್ಲಿ ಕುಳಿತಿದ್ದೀರಿ, ನಾವೆಲ್ಲ ಶಿಕ್ಷಕರಾಗಿ, ಪಂಚಾಯತ್ನ ಗಣ್ಯರಾಗಿ ನೀವು ಕುಳಿತುಕೊಂಡು ಒಂದು ಖುಷಿ ಪಡುವಂತ ಒಂದು ವ್ಯವಸ್ಥೆಗೆ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ. ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಗ್ರಾಮ ಪಂಚಾಯತಿನಲ್ಲಿ ನಡೆದ ಈ ಮಕ್ಕಳ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ, ಹಾಗೆ ಪಿ ಡಿ ಒ ಸರ್ ಅವರೇ, ಹಾಗೂ ತ್ಯಾಗಂ ಸರ್ ಅವರೇ, ಹಾಗೂ ನೆರೆದಿರುವಂಥ ಎಲ್ಲ ಅಂಗನವಾಡಿಯ ಸೂಪರ್ವೈಸರ್ ಅವರೇ, ಹಾಗೂ ಇಲ್ಲಿ ಉಪಸ್ಥಿತರಿರುವಂಥ ಈ ಪಂಚಾಯಿತಿಯ ಸದಸ್ಯರೇ, ಶಿಕ್ಷಕ ವೃಂದದವರೇ, ಅಂಗನವಾಡಿಯ ಕಾರ್ಯಕರ್ತರೇ, ಹಾಗೂ ವೈದ್ಯಕೀಯ ಸಿಬ್ಬಂದಿಗಳೇ, ಪೋಷಕರೇ, ಹಾಗೂ ಮುದ್ದು ಮಕ್ಕಳೇ, ಈಗ ಈ ದಿವಸ ಮಕ್ಕಳ ಗ್ರಾಮ ಸಭೆ. ಈಗಾಗಲೇ ನಾನು ಕೇಳಿದೆ, ಹೆಚ್ಚಿನ ಮಕ್ಕಳು ನೀವು ಅನೇಕ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದೀರಿ. ಆದರೆ ನಿಮ್ಮ ಪ್ರಶ್ನೆಗಳು ಸಮರ್ಪಕವಾಗಿದೆ, ಸರಿ ಇದೆ. ಆದರೆ ನಿಮಗೆ ನೋಡಿ, ಹಿಂದಿನ ಈ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ವ್ಯತ್ಯಾಸ ಆಗಿದೆ. ಯಾಕಂದರೆ ನಿಮಗೆ ಅನೇಕ ಸೌಲಭ್ಯಗಳು ಈಗಿದೆ, ಆದರೆ ನಿಮ್ಮ ಪೋಷಕರು ಈಗ ನಮ್ಮ ಸ್ಟೇಜಿನಲ್ಲಿ ಎಷ್ಟು ಜನ ಇದ್ದಾರೆ, ಇವರೆಲ್ಲ ವಿದ್ಯಾಭ್ಯಾಸ ಮಾಡುವಾಗ ಎಷ್ಟೋ ಕಷ್ಟದಿಂದ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಯಾಕಂದರೆ ಆಗಿನ ಕಾಲದಲ್ಲಿ ಪುಸ್ತಕ, ಈಗ ನಿಮಗೆ ಪುಸ್ತಕ ಸಿಗ್ತಾ ಇದೆ, ಸಮವಸ್ತ್ರ ಸಿಗ್ತಾ ಇದೆ, ಮಧ್ಯಾಹ್ನದ ಊಟ ಸಿಗ್ತಾ ಇದೆ, ಹಾಗೆ ಹಾಲು ಸಿಗ್ತಾ ಇದೆ, ಎಲ್ಲ ಸೌಲಭ್ಯಗಳಿದೆ. ಆದರೆ ಈ ಹಿಂದೆ ಆ ವ್ಯವಸ್ಥೆಗಳಿಲ್ಲ. ಆದರೂ ಸಹ ಅವರ ಕಲಿಯಬೇಕು ಅನ್ನುವಂಥ ಒಂದು ತವಕ ಇದ್ದಿತ್ತು. ನಾನು ಕಲಿತೇನೆ, ನಾನು ಕಲಿತು ಮುಂದೆ ಬರ್ತೇನೆ, ಯಾವುದಾದ್ರೂ ಒಂದು ರಂಗದಲ್ಲಿ ನಾನು ಮುಂದೆ ಬರಬೇಕು ಅನ್ನುವಂಥ ಒಂದು ಹಂಬಲ ಇದೆ. ಆ ಹಂಬಲ ನಿಮ್ಮಲ್ಲಿ ಈಗ ಬರಬೇಕು. ಯಾಕಂದ್ರೆ ಈಗ ಹೆಚ್ಚಿನ ಮಕ್ಕಳು ಮೊಬೈಲು, ಟಿವಿ ಅದಕ್ಕೆ ಮಾರು ಹೋಗ್ತಾ ಇದ್ದೀರಿ. ಆ ಮೊಬೈಲ್ ಮತ್ತು ಟಿವಿಗಳಿಂದ ನೀವು ದೂರವಾಗಿದ್ದು ನಿಮ್ಮ ಶಾಲಾ ವ್ಯವಸ್ಥೆಗೆ ನೀವು ಹೊಂದಿಕೊಂಡು ನೀವು ಉತ್ತಮ ಪ್ರಜೆಗಳಾಗಿ ನೀವು ಏನು ಮಾಡಬೇಕು, ಆದರ್ಶ ವ್ಯಕ್ತಿಗಳ ಈಗ ಸರ್ ಅವ್ರು ಹೇಳಿದ್ರು ನಿಮಗೆ ಲೈಬ್ರರಿ ಹೋಗಿ ನೀವು ಓದಿ ಅಂದೇಳಿ. ಓದುವುದರಿಂದ ಏನು ಪ್ರಯೋಜನ ಸಿಗ್ತದೆ ಅಂದರೆ, ಅನೇಕ ಮಹಾನ್ ವ್ಯಕ್ತಿಗಳು ಅವರು ಎಷ್ಟೋ ಕಷ್ಟಪಟ್ಟು ಜೀವನವನ್ನು ಅವರು ನಡೆಸಿದ್ದಾರೆ, ಹಾಗೆ ಜೀವನದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬಂದಿದ್ದಾರೆ. ಅಂತ ಉತ್ತಮ ವ್ಯಕ್ತಿಗಳಾಗಬೇಕಾದ್ರೆ ನೀವು ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು, ಈಗ ಪಂಚಾಯತಿನಲ್ಲಿ ಆ ಸೌಲಭ್ಯ ಬೇಕು, ಈ ಸೌಲಭ್ಯ ಬೇಕು ಎಂದು ನೀವು ಕೇಳುವುದು ಸರಿ. ಆದರೆ ಕೇಳುವ ಜೊತೆಗೆ ನೀವೇನು ಮಾಡಬೇಕು, ಪಂಚಾಯತಿಗೆ ನಿಮ್ಮಿಂದ ಏನು ಸಹಕಾರ ಕೊಡ್ಬೋದು. ನೀವು ಈಗಾಗಲೇ ತ್ಯಾಜ್ಯ ವಸ್ತುಗಳ ಬಗ್ಗೆ ಒಂದು ವಿಷಯ ತೆಗೆದುಕೊಂಡ್ರೆ, ಆ ವಸ್ತುಗಳು ಹೊರಗೆ ಬರೆದಿದ್ದಾಗೆ ನೀವು ನೋಡ್ಕೊಳ್ಬೇಕು. ನಿಮ್ಮ ಮನೆಯಿಂದಲೇ ಆ ವಸ್ತುಗಳು
ಹೊರಗೆ ಬರುವಂಥದ್ದು. ನೀವು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಮತ್ತು ನಿಮಗೆ ಸಿಗುವಂಥ ಸೌಲಭ್ಯಗಳನ್ನೆಲ್ಲ ಬಳಸಿಕೊಂಡು ನೀವು ಕಷ್ಟಪಟ್ಟು ಓದಿ ಉತ್ತಮ ವ್ಯಕ್ತಿಗಳಾಗಿ ಉತ್ತಮ ಪ್ರಜೆಗಳಾಗಿ ಅಂತ ಹೇಳ್ತೇನೆ. ಅದೇ ರೀತಿ ಈಗ ಅಂಗನವಾಡಿಯವರು ಅವರ ಸ್ವಚ್ಛತೆಯ ಬಗ್ಗೆ ಇದು ಕೇಳಿದರು. ಈಗ ನೋಡಿ NSS ಕ್ಯಾಂಪ್ ಅಂದೇಳಿ ಹೆಚ್ಚಿನ ಕಾಲೇಜ್ನವರು NSS ಕ್ಯಾಂಪ್ ಅಂದೇಳಿ ಮಾಡ್ತಾರೆ. ನೀವು ಅಂತ ಕೆಲವು ಕಾಲೇಜುಗಳನ್ನೆಲ್ಲ ಸಂಪರ್ಕ ಮಾಡಿ, ಇಲ್ಲಂದ್ರೆ ದೊಡ್ಡ ಮಕ್ಕಳು ಈಗ ನಿಮ್ಮ ಊರಿನಲ್ಲಿ ಹೈಸ್ಕೂಲಿನ ಮಕ್ಕಳಿದ್ದಾರೆ, ಈ ಹೈಸ್ಕೂಲಿನಲ್ಲಿ ಒಂದು ಸರಿ ಹೋಗಿ ಮಾತಾಡಿ ಆ ಮಕ್ಕಳಲ್ಲಿ ಒಂದು ಟೀಮ್ NCC ಅಥವಾ ಸ್ಕೌಟ್ ಆ್ಯಂಡ್ ಗೈಡ್ಸ್ ಅಂತ ಟೀಮ್ಗಳಿರ್ತದೆ, ಅವುಗಳ ಹೆಲ್ಪ್ ಅನ್ನು ತೆಗೆದುಕೊಂಡು ಈಗ ನೀವು ಪಂಚಾಯತಿಗೆ ಕಾಯ್ಬೇಕಂತಿಲ್ಲ. ಕೆಲವು ಗಿಡಗಳನ್ನೆಲ್ಲ ಸಮತಟ್ಟು ಮಾಡಿ ಅಥವಾ ನೆಲವನ್ನು ಸಮತಟ್ಟು ಮಾಡುವುದು ಸಣ್ಣ ಪುಟ್ಟ ಕಾರ್ಯಗಳಿಗೆ ನೀವು ನಿಮ್ಮಲ್ಲೇ ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಸ್ವಯಂ ಸೇವಕರನ್ನೆಲ್ಲ ಹಿಡಿದುಕೊಂಡು ಆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾ, ಶಾಲೆಗೂ ಹಾಗೆ ಸಣ್ಣ ಶಾಲೆಯವರಿಗೆ ದೊಡ್ಡ ಹೈಸ್ಕೂಲ್ನವರು ಏನಾದರೂ ಸ್ವಚ್ಛತಾ ಕಾರ್ಯವೋ ಅಥವಾ ಏನಾದರೂ ಬೇರೆ ಬೇರೆ ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡಿಕೊಡ್ತಾ ಹೋದರೆ ಪಂಚಾಯತ್ಗಳಿಗೆ ಹೆಚ್ಚು ಹೊರೆಯಾಗುವುದಿಲ್ಲ. ಅದಕ್ಕೆ ಆಗದಂಥ ಕಾರ್ಯವನ್ನು ಪಂಚಾಯತ್ನವರು ನಿಮಗೆ ಸಹಕಾರ ಕೊಡ್ತಾರೆ. ಹೀಗೆ ಇಂದಿನ ಈ ಗ್ರಾಮ ಸಭೆ ಎನ್ನುವಂಥದ್ದು ಮಕ್ಕಳಿಗೆ ಮೀಸಲಾಗಿರುವಂಥದ್ದು. ಆದರೆ ಮಕ್ಕಳು ನೀವು ಏನು ಮಾಡಬೇಕು, ಬರೇ ಕೇಳುವುದು ಅಲ್ಲ, ನಮಗೆ ಏನು ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಹಾಗೆ ನೀವು ಉತ್ತಮ ಪ್ರಜೆಯಾಗಿ ಅರೆಕಳ ಎನ್ನುವಂಥದ್ದು ಒಂದು ಗ್ರಾಮ ಪಂಚಾಯತ್ ಎನ್ನುವುದು ಇಡೀ ದೇಶದಲ್ಲಿಯೇ ಒಂದು ಹೆಸರುವಾಸಿಯಾದಂಥ ಒಂದು ಪಂಚಾಯತ್ ಇದು. ಆದ್ದರಿಂದ ಈ ಮಕ್ಕಳು ಸಹ ನೀವು ಸಹ ಇನ್ನು ಮುಂದಿನ ಒಂದು ಉತ್ತಮ ಪ್ರಜೆಯಾಗಿ ಅಂದೇಳಿ ಹೇಳ್ತಾ ನಿಮ್ಗೆಲ್ಲರಿಗೂ ಶುಭವಾಗಲಿ ಅಂದೇಳಿ ಹಾರೈಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಇಂದಿನ ಈ ಗ್ರಾಮ ಸಭೆ ನಾವು ಕೊನೆ ಹಂತಕ್ಕೆ ಬಂದಿದ್ದೇವೆ. ಬಂದಂಥ ಎಲ್ಲ ಶಿಕ್ಷಕರಿಗೂ ತುಂಬ ಧನ್ಯವಾದಗಳು. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದಂಥ ಎಲ್ಲ ಶಿಕ್ಷಕರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇಂದಿನ ಈ ಗ್ರಾಮ ಸಭೆಯ ಕೊನೆಗೊಳಿಸಿದ್ದೇವೆ. ಧನ್ಯವಾದಗಳು.